ನಮಸ್ತೆ ವೀಕ್ಷಕರೇ, 73ನೇ ಸಂಭ್ರಮ ಏನಂದರೆ ಸ್ವಾತಂತ್ರ್ಯೋತ್ಸವ ಸಂಭ್ರಮನ ಆಚರಣೆ ಮಾಡ್ತಿದ್ದೇವೆ. ಸೊ ನಮ್ಮ ಸ್ಪಂದನ ವಾಹಿನಿ ಕಡೆಯಿಂದ ಸಮಸ್ತ ವೀಕ್ಷಕರಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತಿನ ಒಂದು ಕಾರ್ಯಕ್ರಮ ತುಂಬಾ ಖುಷಿ ಕೊಡುವಂಥದ್ದೇ. ಯಾಕಂದರೆ ಮಜಾ ಮನೆಯ ಮೋಹನ ಕಾರ್ಯಕ್ರಮಕ್ಕೆ ಸ್ವಾಗತ. ಆ್ಯಂಡ್ ಏನಪ್ಪ ಈ ಒಂದು ಹೆಸರಲ್ಲೇ ಏನೊಂದು ಸ್ವಲ್ಪ ಜಾಸ್ತಿ ಏನೋ ಒಂದು ಮ್ಯೂಸಿಕಲ್ಲೇ ಒಂದು ಟಚ್ ಇದೆ ಅಂತ ನೀವು ಕೂಡ ಯೋಚನೆ ಮಾಡ್ತಿರ್ಬೋದು. ಸೊ ಅವರನ್ನು ಜಾಸ್ತಿಯಾಗಿ ನಾವು ಮಜಾ ಟಾಕೀಸ್ನಲ್ಲಿ ನೋಡ್ತಾ ಇರ್ಬೋದು. ಸೊ ಅವರ ಮುಖದಲ್ಲಿ ನಗು ಯಾವಾಗಲೂ ಕಂಟಿನ್ಯೂಸ್ಲಿ ಆಗಿ ಇರುತ್ತೆ. ಸೊ ಅದು ನಮಗೆ ತುಂಬ ಖುಷಿ ಕೊಡುತ್ತೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತ ಮಾಡ್ತಾ ಇದ್ದೇನೆ, ಮೋಹನ್ ಸರ್. ಸೊ ನಮಸ್ತೆ ಸರ್. ನಮಸ್ತೆ ಸರ್, ಹೇಗಿದ್ದೀರಾ? ಸೂಪರ್ ಸೂಪರ್ ಅಲ್ವಾ? ಸೊ ಸರ್ ನಿಮಗೂ ಕೂಡ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಸೊ ನಿಮ್ಮ ಮುಖದಲ್ಲಿ ನಗು ಒಂದು ಇರ್ಲೇಬೇಕಲ್ವಾ? ಖಂಡಿತ, ಅದಿದ್ರೆ ಮಾತ್ರ ಅಲ್ವಾ? ಕರೆಕ್ಟ್ ಕರೆಕ್ಟ್. ಓಕೆ. ಸೊ ಮಜಾ ಟಾಕೀಸ್ ನಲ್ಲಿ ಕೂಡ ಹಾಗೆ. ಸೊ ಸೃಜನ್ ಅವರು ನಿಮ್ ಜೊತೆ ತುಂಬಾಷ್ಟು ಎಂಜಾಯ್ಮೆಂಟ್, ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಮನ್ನ ಪ್ರತಿಯೊಂದು ಇದಕ್ಕೆ ಕೂಡ ಯೂಸ್ ಮಾಡ್ತಾರೆ. ಅಂದ್ರೆ ನೀವು ಇಲ್ಲಿದ್ರೆ ಅಷ್ಟೊಂದು ಪ್ರೋಗ್ರಾಮ್ ಮೀನಿಂಗ್ಫುಲ್ ಆಗಿರಲ್ಲ ಅಲ್ವಾ? ಓಕೆ. ಅಂಡ್ ಸೊ ಹೇಗೆ ಸರ್ ನಿಮ್ಮ ಲೈಫ್ ಜರ್ನಿ ಸ್ಟಾರ್ಟ್ ಆಯಿತು, ಇದೆಲ್ಲ ಈ ಒಂದು ಕಾರ್ಯಕ್ರಮದ ಮೂಲಕ ನೀವು ಹೇಳಬೇಕು. ಸೊ ನೀವು ಜಾಸ್ತಿ ಈಗ ಮ್ಯೂಸಿಷಿಯನ್ ಅಂತೆ ಒಂದು 30 ವರ್ಷಗಳಿಂದ ಅಲ್ವಾ? ಓಕೆ. ಸೊ ಹೇಗೆ ಸ್ಟಾರ್ಟ್ ಆಯ್ತು ಸರ್ ನಿಮ್ಮ ಮ್ಯೂಸಿಕಲ್ ಜರ್ನಿ? ಆಕ್ಚುಲಿ ನಾನು ಕೀಬೋರ್ಡ್ ಹಾರ್ಮೋನಿಯಂ ನುಡಿಸ್ತಿರ್ಲಿಲ್ಲ. ಓಕೆ. ಫಸ್ಟ್ ಕಾಂಗ್ ಅಂತ ಒಂದಿತ್ತು. ಓಕೆ. ಕಾಂಗ್ ಆಗ ಡ್ರಾಮಾ ಎಲ್ಲ ನಾಟಕಕ್ಕೆಲ್ಲ ಹೋಗೋದು. ಓಕೆ. ಕಾಂಗ್ ಪ್ಲೇ ಮಾಡ್ತಾ ಸ್ಟಾರ್ಟ್ ಜರ್ನಿ. ಇದು ಯಾವಾಗ ಸರ್? ಅಂದ್ರೆ ಇದು 35 ಇಯರ್ಸ್ ಹಿಂದೆನೆ. ಓಕೆ. ಆಗ್ಲೇ ಈಗ 50 ಆಯ್ತು ಅಲ್ವಾ? ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಹಂಗೆ ಹೇಳಿದೆ. 35 ಇಯರ್ಸ್ ಹಿಂದೆನೆ ನಾಟಕ ಹೋದಾಗ ಆಗ ನಿಮ್ಗೆ ಕೀಬೋರ್ಡ್ಸ್ ಇಲ್ಲ, ಹಾರ್ಮೋನಿಯಂ ಮತ್ತೆ ಕಾಂಗ್ 2 ಜನ ಮತ್ತೆ 2 ಜನ ಸಿಂಗರ್. ಬಟ್ ಈಗ ತುಂಬಾ ಚೇಂಜಸ್ ಇದೆ ಅಲ್ವಾ ಸರ್? ನಾಟಕ ಅಂದ್ರೆ ಒಂದು ಲ್ಯಾಪ್ಟಾಪ್ ಅಷ್ಟೇ. ಮತ್ತೊಂದು ನಾನು ಹೇಳ್ತೇನೆ, ಇಲ್ಲಿ ಮ್ಯೂಸಿಕ್ ಆಗಿರೋದಿಲ್ಲ ಅಂದ್ರೆ ಅರ್ಥ ಆಯ್ತಾ ನಿಮ್ಗೆ? ಮ್ಯೂಸಿಷಿಯನ್ ಈ ನಾಟಕದಲ್ಲಿ ಆಗ್ತಾರೆ ಎಲ್ಲ ಲ್ಯಾಪ್ಟಾಪ್ ಅಲ್ಲಿ ಎಲ್ಲ ಲಿಂಕ್ ಕಟ್ ಮ್ಯೂಸಿಕ್ ಹಾಕೊಂಡ್ಬಿಟ್ಟು ಆಲ್ಮೋಸ್ಟ್ ಅಲ್ವಾ? ಓಕೆ. ಬಟ್ ನಿಮ್ಗೆ ಆ ಒಂದು ದಿನದಲ್ಲಿ ತುಂಬಾ ಕಷ್ಟ ಆಗ್ತಿದ್ದಲ್ಲ ಸರ್? ಯಾಕಂದ್ರೆ ಇನ್ಸ್ಟ್ರೂಮೆಂಟ್ ಇಷ್ಟು ದೊಡ್ಡ ಇನ್ಸ್ಟ್ರೂಮೆಂಟ್ ಎಲ್ಲ ತಗೊಂಡು ಹೋಗ್ಬೇಕು, ಅಲ್ಲಿ ಬಾರಿಸಬೇಕು. ಆಗ ಹಾರ್ಮೋನಿಯಂ ಹೊತ್ಕೊಂಡು ಹೋಗೋದು. ನಿಮ್ಗೆ ರಿಕ್ಷಾ ಆಟೋ ಎಲ್ಲ ಕಡಿಮೆ, ಬಸ್ ನಲ್ಲಿ ಹೋಗೋದು. ಬೆಳಿಗ್ಗೆ ಹೋಗ್ಬೇಕು, ಡ್ರಾಮಾ ಸ್ಟಾರ್ಟ್ 10 ಗಂಟೆಗೆ, ನಾವು 6 ಗಂಟೆ ಹೊರಡ್ತೇವೆ, ಬಸ್ ಕಡಿಮೆ. ಓಕೆ. ನಾವೆಲ್ಲ ಹೋಗಿ ಹೊತ್ಕೊಂಡು ಹೋಗಿ ಗದ್ದೆಲೆಲ್ಲ ನಡುವೆಲ್ಲ ನಾಟಕ ಇರುತ್ತೆ, ಹಂಗಲ್ಲಿ ಹೋಗಿ ನಡ್ಕೊಂಡು ಹೋಗಿ ಫುಲ್ ಆತರ ಕಷ್ಟ. ಆಗ ಕಷ್ಟ, ಪೇಮೆಂಟ್ ಸಹ ಕಷ್ಟ ಕಮ್ಮಿ ಅಲ್ವಾ? ಕಡಿಮೆ. ಓಕೆ. ಸೊ ಅಲ್ವಾ ಈಗ ಈ ನಿಮ್ಮ ನಾಟಕ ಮತ್ತೆ ಈಗಿನ ಒಂದು ಅಂದ್ರೆ ಈಗ ಅಂದ್ರೆ ಒಂದು ಟರ್ನಿಂಗ್ ಪಾಯಿಂಟ್ ಸಿಕ್ಕಿದೆ ನಿಮ್ಗೆ ಮಜಾ ಟಾಕೀಸ್ ಅಲ್ಲಿ ಅಲ್ವಾ? ಸೊ ನೀವ್ ಯಾರಂತ ಗೊತ್ತಾಗಿದ್ದೆ ನಮ್ಮ ಮಜಾ ಟಾಕೀಸ್ ನಲ್ಲಿ 5 ವರ್ಷ ಹಿಂದೆ. ಸೊ ಅದಕ್ಕಿಂತ ಮುಂಚೆ ತುಂಬಾ ನೀವು ಕಷ್ಟಪಟ್ಟಿರ್ಬೋದು. ನಿಮ್ಮ ಮ್ಯೂಸಿಕಲ್ ಫೀಲ್ಡ್ ಅಂತ ಹೇಳಿದ್ರೆ, ಕಲಾವಿದರಂತ ಹೇಳಿದ್ರೇನೆ ಒಂದ್ ಸ್ವಲ್ಪ ಕಷ್ಟನೇ. ಯಾಕಂದ್ರೆ ಮೇಲ್ ಬರ್ಬೇಕಾದ್ರೆ ನಾವು ತುಂಬಾ ಸ್ಯಾಕ್ರಿಫೈಸ್ ಮಾಡ್ಲೇಬೇಕು. ಸೊ ನಿಮ್ಮ ಒಂದು ಜರ್ನಿ ಒಂದು ಹೇಗೆ ಅಂದ್ರೆ ಒಂದು ಅಲ್ಲಿ ಬರ್ಬೇಕಾದ್ರೂ ಕೂಡ ಹೇಗೆ ಒಂದು ಎಂಟರ್ ಆದ್ರಿ ನೀವು ಮಜಾ ಟಾಕೀಸಿಗೆ? ಆಕ್ಚುಲಿ ಮಜಾ ಟಾಕೀಸ್ ಎಂಟರ್ ಆಗಿದ ಮೊದಲು ನಾವು ಮಜಾ ವಿತ್ ಸೃಜಾ ಅಂತ ಒಂದು ಮಾಡ್ತಿದ್ವಿ ಸುವರ್ಣದಲ್ಲಿ. ಎಸ್. ನಾವು ಆಗ ಸೃಜನ್ ರ್ಯಾಂಕರ್. ಆಗ ಒಳ್ಳೆ ಇದು TRP ಚೆನ್ನಾಗಿತ್ತು ಅಲ್ವಾ? ಮಾಡಿದಾಗ ಅವರು ಲಿಂಕ್ ನಾನು ನಂತರ ಯಾವುದು ನನ್ಗೊಂದು ಕೀಬೋರ್ಡ್ ಹೇಳ್ಕೊಡಿ, ನನ್ನ ಹತ್ರ ಸ್ವಲ್ಪ ಆಗ್ಲೇ ಒಂದ್ ಸ್ವಲ್ಪ ಖುಷಿ ಆಗ ಹೇಳ್ತಿದ್ರು ಕೀಬೋರ್ಡ್ ಕಲ್ಸ್ಕೊಡಿ ಅಂತ. ಆಗ ಒಂದು ಹಿಂಗಿನ ಮಾತಾಡುವಾಗ ಅದು ಆಯ್ತು. ಒಂದು 50 ತನಕ ಎಪಿಸೋಡ್ ಮಾಡಿದ್ರು ಮಜಾ ವಿಶ್ವ ಅಂತ ಮುಗಿಸ್ಬಿಟ್ಟು. ಅವರು ನಮ್ದು ವಿಜಯ ಪ್ರಸಾದ್ ಅಂತ ಡೈರೆಕ್ಟರ್, ನೀರ್ದೋಸೆ ಮಾಡಿದ್ರಲ್ಲ ಅವರು, ಇನ್ನೊಂದು ಯಾವ್ದ ಸಿದ್ಲಿಂಗು ಅಂತ ಒಂದು ಸಿನಿಮಾಕ್ಕೋಸ್ಕರ ಇದನ್ನ ಡ್ರಾಪ್ ಮಾಡಿದ್ರು. ಇದನ್ನ ಡ್ರಾಪ್ ಮಾಡಿದ್ಮೇಲೆ ಇದ್ ನಿಲ್ಸಿಬಿಟ್ರು. ಆಮೇಲೆ ನಾವು ಅಲ್ಲಿಗೆ ಸೈಲೆಂಟ್ ಆಯ್ತು. ಆಮೇಲೆ 3 ಇಯರ್ಸ್ ಆದ್ಮೇಲೆ 2-3 ಇಯರ್ಸ್ ಆದ್ಮೇಲೆ ಕಾಮಿಡಿ ಸರ್ಕಲ್ ಅಂತ ಮಾಡಿದ್ವಿ. ಆಗ ಸೃಜನ್ ಅವ್ರು ಇರ್ಲಿಲ್ಲ, ವಿಜಯ ಪ್ರಸಾದ್ ಅವ್ರದ್ದು ಕಾಮಿಡಿ ಸರ್ಕಲ್. ಆಗ ಸೃಜನ್ ಅವ್ರ ಅಮ್ಮ ಇದ್ ಗಿರಿಜಾ ಲೋಕೇಶ್ ಅವರು. ಅದ್ರಲ್ಲಿ ಆಂಕರಿಂಗ್ ಅರುಣ್ ಸಾಗರ್ ಮಾಡಿದ್ವಿ. ಅದೊಂದು ಸ್ವಲ್ಪ ಎಪಿಸೋಡ್ ಮಾಡಿದ್ವಿ, ಒಂದು 50 ಎಪಿಸೋಡ್ ಮಾಡಿದ್ವೇನ. ಅದಾದ್ಮೇಲೆ ನನ್ಗೊಂದು ಫೋನ್ ಬಂತು ಒಂದಿನ. ಯಾರು ನೋಡ, ಹಲೋ ಯಾರು? ನಾನು ಸೃಜನ್. ಏನ್ ಸರ್ ಒಂದು ಪ್ರೋಗ್ರಾಮ್ ಮಾಡೋಣ ನಿಮ್ಗೆ ಎಷ್ಟು ಪೇಮೆಂಟ್ ಮಾಡ್ಬೇಕು? ನೀವು ಕರೀರಿ, ಪೇಮೆಂಟ್ ವಿಷಯ ಮತ್ತೆ ಮಾಡೋಣ ಅಂತ ಹೇಳಿ. ಆಮೇಲೆ ಅದ್ರಿಂದ ಹೋದ ಜರ್ನಿ ಅವ್ರೀಗ ಹೇಳ್ತಾರೆ ಕೆಲವು ಕಡೆ ನೀವು ಇಲ್ಲಿ ಲೋಕಲ್ ಹಾಕ್ಬೋದಿತ್ತು ಅಂತ ಕೆಲವು ಹೇಳಿದ್ದಾರೆ ಅಂತ ಹೇಳಿದ್ರೆ, ಬಟ್ ಮೋಹನ್ ಬಿಟ್ಟು ಬೇರೆ ಯಾರನ್ನ ಬೇಕಾದ್ರೆ ಚೇಂಜ್ ಮಾಡಿ ಅಂತ ಹೇಳಿದ್ರೆ ಅದು ನನಗೆ ಅದು ಜಾಸ್ತಿ ನಿಮ್ಮ ಹತ್ರ ಒಂದು ಇಟ್ಟಿರುವಂತ ಪ್ರೀತಿ. ಖಂಡಿತ ತುಂಬಾ ಅಫ್ಕೋರ್ಸ್. ಒಂದು 1 ಇಯರ್ ಮಜಾ ಟಾಕೀಸ್ ಮಾಡುವಾಗ ಒಂದು ನಾನು ಕೀಬೋರ್ಡ್ ನಾನೇ ತಗೊಂಡೆ. ಸುಮ್ಮನೆ ಕೇಳಿದೆ, ಏನು ಇದು ಕೀಬೋರ್ಡ್ ಹೊಸ್ತಾ ಕೇಳಿದ್ರು.
ಹಾ ಅಷ್ಟು ಎಷ್ಟಾಯ್ತು? ಆಯ್ತು ಸರ್, ಒಂದು ಸ್ವಲ್ಪ ಒಂದು ಆಯ್ತು, ಕೊಡ್ತೀರಾ ಸರ್ ಅದ್ರದ್ದು ಅಮೌಂಟ್? ಸಾಯಂಕಾಲ ಕೊಡ್ತೇನೆ ಅಂತ ಹೇಳಿ ರಪ್ಪ ಕೊಟ್ಬಿಟ್ಟು ಅಲ್ವಾ? ಅಂತ ನಾನು ಲೈಫಲ್ಲೇ ನೋಡಿಲ್ಲ. ಕರೆಕ್ಟ್ ಅಂತ ಮನುಷ್ಯನ ನೋಡಿಲ್ಲ ಅಲ್ವಾ? ನಾವು ಜಾಸ್ತಿಯಾಗಿ ಟಿವಿಯಲ್ಲಿ ನೋಡ್ತೇವೆ, ಅವ್ರ ಬಗ್ಗೆ ಜಾಸ್ತಿ ಇಲ್ಲ. ಅವರು ಆಗ ನೀವು ಹೊರಗಡೆ ಬಂದ್ರೆ ಸೀರಿಯಸ್ ಇರ್ತಾರೆ, ಮಾತಾಡುವ ಓಕೆ ಅಂದ್ರೆ ಮ್ಯಾಟ್ರ್ ನನ್ನ ಕಾಮಿಡಿ. ಕೆಲವರು ಹೇಳ್ತಾರೆ ನಿಮ್ಮನ್ನು ತುಂಬಾ ಜನ ನಂಗೆ ಆ ಕಡೆ ಘಟ್ಟದವರೆಲ್ಲ, ಈ ಹಾಸನ ಆ ಕಡೆ ನಿಮ್ಮನ್ನು ತುಂಬಾ ಪಾಪ ಕಾಲ ಎಳಿತಾರಲ್ಲ ಅಂತ. ಈ ರೀಸೆಂಟ್ ಒಂದು ಮುಕ್ಕದಲ್ಲಿ ಏನೋ ಒಂದು ಫಂಕ್ಷನ್ ಇತ್ತು, ಅಲ್ಲೊಂದು ಪಾಪ ಪ್ರಾಯದ ಹೆಂಗೆ ಬಂದು ನನ್ನ ಕೈ ಹಿಡಿದು ನಿಮ್ಮನ್ನು ಪಾಪ ಗೋಳು ಹಿಡಿತಾರಲ್ಲ, ಕಾಲ ಹಿಡಿತಾರ ಅಂತ ಹೇಳ್ದ. ಅದು ಹೇಳಿ ಕಾಲ ಎಳ್ದಕ್ಕೆ ಈಗ ನೀವು ನನ್ನ ಹತ್ರ ಮಾತಾಡ್ತಿದ್ದೀರ ಅಲ್ವಾ? ಅದು ಕರೆಕ್ಟ್. ಸೊ ನಿಮ್ಮ ಹತ್ರ ಇನ್ನೊಂದು ಪ್ರಶ್ನೆ ಏನಂದ್ರೆ, ಈ ಒಂದು ಮ್ಯೂಸಿಕ್ ಈಗ ನೀವು ಸ್ಟಾರ್ಟ್ ಮಾಡಿದ್ರೆ ಯಾವ ಇನ್ಸ್ಟ್ರೂಮೆಂಟ್ ಅಲ್ಲಿ ನೀವು ಸ್ಟಾರ್ಟ್ ಮಾಡಿದ್ರಿ? ಅದೇ ಬಾಂಗ ಕಾಂಗ ಅಂತ ಇತ್ತು, ಅದರಿಂದ ಇನ್ಸ್ಟ್ರೂಮೆಂಟ್ ಸ್ಟಾರ್ಟ್. ಆಮೇಲೆ ನಮ್ಮಲ್ಲಿ ಹಾರ್ಮೋನಿಯಂ ಇತ್ತು, ಅಣ್ಣ ಹಾರ್ಮೋನಿಯಂ, ಸತೀಶ್ವರದ ಕಲಾ ಅಂತ ಕೇಳುವ. ಅಣ್ಣ ತುಂಬಾ ಕಡೆ ಪ್ರೋಗ್ರಾಮ್, ತುಂಬಾ ದುಬೈ ಎಲ್ಲಾ ಕಡೆ ಹೋಗಿ ಬಂದಿದ್ದಾನೆ. ಅಂದ್ರೆ ನಿಮ್ಮ ಫ್ಯಾಮಿಲಿ? ನಮ್ಮ ಅಣ್ಣ ಮದ್ ನಾನು ಮ್ಯೂಸಿಷಿಯನ್ಸ್. ಅಜ್ಜ ಎಲ್ಲ ಮ್ಯೂಸಿಷಿಯನ್ಸ್ ಅಂತ ಹೇಳ್ತಾರೆ. ಅಂದ್ರೆ ಕ್ಲಾರಿನೆಟ್ ಅನ್ನ ನುಡಿಸ್ತಿದ್ರು ಅಂತ. ಹಾಗೆ ಅದೊಂದು ಬರ್ಬೇಕಲ್ಲ ಬ್ಲಡ್. ಅಣ್ಣನ ಸಪೋರ್ಟ್ ಫುಲ್. ಮನೇಲಿ ಹಾರ್ಮೋನಿಯಂ ಇತ್ತು, ಬಟ್ ಹಾರ್ಮೋನಿಯಂ ನಮ್ಗೆ ಗೊತ್ತಿಲ್ಲ. ಈಗ ಕೀಬೋರ್ಡ್ ಅಲ್ಲ, ಮುಂಚೆ ಹಾರ್ಮೋನಿಯಂ ಇದ್ದಾಗ ಸುಮ್ಮನೆ ಹೋಗಿ ಸುಮ್ಮನೆ ನೋಡ್ಸೋದು, ಏನಂತ ಸುಮ್ಮನೆ ಹುಡ್ಕೊಂಡು ಬಾರಿಸಿದ್ರು. ಇವತ್ತು ಕ್ಲಾಸ್ ಗುರುಗಳಿದ್ದಾರೆ. ಅದೇ ಒಂದು ಪ್ರಶ್ನೆ ಕೇಳಬೇಕಿತ್ತು, ಗುರು ಇಲ್ಲ? ನೋ ಗುರು. ಓಕೆ, ನೋ ಗುರು ಅಲ್ವಾ? ನೋ ಗುರು ಮೋಹನ್ಗಂತ ಅಲ್ವಾ? ಅಂದ್ರೆ ಅಣ್ಣ ಇದ್ರು, ಅಣ್ಣ ಹೇಳ್ಕೊಡ್ತಿದ್ರು ಒಂದ್ ಸ್ವಲ್ಪ ಎಂತಾರ ಇದಲ್ಲ ಇದು ಅಂತ ಹೇಳ್ಕೊಡೋದು ಆತರ. ಸೊ ಈಗ ನಾಟಕದಲ್ಲಿ ಈಗ ಹಾರ್ಮೋನಿ ಬಾರಿಸ್ತಾ ಇದ್ದೀರಂತ ಹೇಳಿದ್ರೆ, ಬಟ್ ಅದು ಹೇಗೆ ಸರ್? ತುಂಬಾ ಕಷ್ಟ. ನಿಮಗೆ ನಾನೊಂದು ಎಕ್ಸಾಮ್ ತೋರಿಸ್ತೇನೆ. ನಾಟಕ ನಮಗೆ ಡ್ರಾಮಾ 9 ಗಂಟೆ, ಸರಿ 9 ಅಂದ್ರೆ ನಿಮ್ಗೆ ಗೊತ್ತುಂಟಲ್ಲ, ಅಧ್ಯಕ್ಷರ ಭಾಷಣ, ಆಮೇಲೆ ಮಕ್ಕಳ ಡ್ಯಾನ್ಸ್, ಮಕ್ಕಳ ಡ್ಯಾನ್ಸಿಗೆ ಟೀಚರ್ಸ್ ಗಳ ಸಾಂಗ್ ಆಡೋದು. ಮಿಡ್ಲಲ್ಲಿ ಯಕ್ಷಗಾನ ಇರ್ತದೆ ಮಕ್ಕಳದ್ದು. ಹೌದು, ಮಕ್ಕಳ ಯಕ್ಷಗಾನ ಆದ್ಮೇಲೆ ನಾಟಕ ಇಡೋದು. ಒಂದು ನಿಮ್ಗೆ ನಾಟಕದಲ್ಲಿ ಸ್ಟಾರ್ಟ್ ಆಯ್ತು. ಈಗ ನಾಟಕದವರೆಲ್ಲ ಮುಂಚೆ ಪ್ರಾಕ್ಟೀಸ್ ಅಲ್ಲಿ ಇತ್ತು, ಇಷ್ಟು ಸಾಂಗ್ ಬೇಕು ನನಗೆ, ಲವ್ ಸಾಂಗ್, ಟ್ರಾಜಿಡಿ ಸಾಂಗ್ ಇಂಥದ್ದಾಗಬೇಕು ಅಂತ. ಆತರ ಈ ತರ ಟ್ರಾಜಿಡಿ ಸಾಂಗ್ ಹೀಗಿರ್ಬೇಕು. ಆ ಸಿನಿಮಾ ನೋಡಿದಿರಲ್ಲ. ಅದೇ ಈಗ ಒಂದು ವಿಲನ್ ಬಂದ ಅಂತ ಹೇಳಿದ ಕೂಡಲೇ ಈಗ ಕೀಬೋರ್ಡ್ ಅಲ್ಲಿ ಕಂಪ್ಯೂಟರ್ ಅಲ್ಲಿ ಏನಿದ್ರು ಬರೋದು ಆಗತ್ತೆ. ಆಗ ಇಷ್ಟ ಇದೇ ಟೋನ್ ವಿಲನ್ ಟ್ರಾಜಿಡಿ ಇದ್ರೆ ಕೂಡಲೇ ಕರೆಕ್ಟ್. ಸರ್ ಈಗ ನೀವು ಟ್ರಾಜಿಡಿ ಅಂತ ಹೇಳುವ ನಿಮ್ಮ ಫೇಸ್ ಅಲ್ಲಿ ಕೂಡ ಇದು ಏನ್ ಗೊತ್ತಾ, ವಾಲ್ಯೂಮ್ ಕಂಟ್ರೋಲ್ ನಾವು ಇದ್ರಲ್ಲಿ ಅವನ ಡೈಲಾಗ್ ಕೇಳ್ಬೇಕಲ್ಲ, ಮಾತಾಡೋ ಒಂದು. ಈಗ ಕಾಮಿಡಿ ಇದ್ದು ಏನಾದ್ರು ಅಲ್ಲಿ ಹೇಗೆ ಸರ್? ಕಾಮಿಡಿ ಇದ್ದಿದ್ರೆ ಇದು ಇಷ್ಟಲ್ಲೇ ಧನ್ಯ ಹಾರ್ಮೋನಿಯಂ ಅಲ್ಲಿ ಕುತ್ಕೊಂಡು ನಾವು ಮಾಡಿದೇವೆ ಅಂತ ಹೇಳಿದ್ರೆ ಆ ಟೈಮ್ದು, ಈಗ ಮ್ಯೂಸಿಷಿಯನ್ಸ್ ಬೇಕಾದಷ್ಟು ವ್ಯವಸ್ಥೆ ಉಂಟು. ಆ ಟೈಮಲ್ಲಿ ನಾವು ಮಾಡಿದ್ರೆ ನಾವು ಗ್ರೇಟ್ ನಿಜವಾಗಿ. ಅಷ್ಟು ಮಾಡಿದ್ವಿ. ಒಂದು ಕಾಂಗೋ, ಒಬ್ಬ ಸಿಂಗರ್, ಪಾಪ ಕೆಲವೊಮ್ಮೆ ಸಿಂಗರ್ ತಲೆ ಮೇಲೆ ಇದು ಹಾಕೊಂಡು ರಾತ್ರಿ ಅಂತ ಚಾ 10-20 ಚಾ ಬರ್ತಿತ್ತು, ಗೋಳಿ ಬಜ್ಜಿ ಇದು ಮೈಂದ್ ಇದು ಹಿಮಕ್ಕೆಲ್ಲ ಹಾಗೆ ಕಷ್ಟಪಟ್ಟಿದ್ದೇವೆ. ಪೇಮೆಂಟ್ ನೋಡಿದ್ರೆ ನಿಮ್ಗೆ 50 ರೂಪಾಯಿ 100 ರೂಪಾಯಿ ಪೇಮೆಂಟ್, ಒಬ್ಬೊಬ್ಬರಿಗೆ 100-150 ಆ ಥರ ಪೇಮೆಂಟ್. 50 ರೂಪಾಯಿ 100 ರೂಪಾಯಿ ಸಿಕ್ತಿತ್ತು, 100 ರೂಪಾಯಿ ಹೀಗೆ ಅಲ್ವಾ? ಈಗ ನೀವು ಒಂದ್ಸತಿ ಸೈಲೆಂಟ್ ಆಗಿ ಯೋಚನೆ ಮಾಡಿದ್ರೆ ಮುಂಚಿನದೆಲ್ಲ ಸ್ವಲ್ಪ ಬೇಜಾರಾಗುತ್ತೆ. ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ. ಒಂದ್ ಸೈಡ್ ಅಲ್ಲಿ ಅನಿಸಿದೆ ನಾವು ಇದು ಬೇಕಿತ್ತು ಅಂತ ಅನಿಸಿದೆ ಆ ಟೈಮಲ್ಲಿ. ಈಗ ಒಂದು 5 ವರ್ಷ ಬೇಕಿತ್ತು ಅಂತ ಅನಿಸಿದೆ. ಓಕೆ, ಅಂದ್ರೆ ಈಗ ನಮ್ಗೆ ರೆಗ್ಯುಲರ್ ಪ್ರೋಗ್ರಾಮ್ ಎಲ್ಲ ಸಿಕ್ಕಿರೋ ಓಕೆ. ಆ ಟೈಮಲ್ಲಿ ನಿಮ್ಗೆ ಮ್ಯೂಸಿಷಿಯನ್ ನಾಟಕದವರೇ ಬೇರೆ ಅಂತ, ಆರ್ಕೆಸ್ಟ್ರಾದವರೇ ಬೇರೆ ಅಂತ. ಈಗ ನಾಟಕದ ಆರ್ಕೆಸ್ಟ್ರಾ ಒಂದಾಗಿದ್ದಾರೆ ಅಲ್ವಾ? ಕರೆಕ್ಟ್. ಸರ್ ಈಗ ಒಂದು ಪ್ರಶ್ನೆ ಕೇಳಲಿಕ್ಕಿತ್ತು. ನೀವು ಒಂದು ವಿಲನ್ ಇದ್ದು ಒಂದು ಮ್ಯೂಸಿಕ್ ಕೊಟ್ರಿ, ಕಾಮಿಡಿಂದ ಆಯ್ತು. ಈಗ ಒಂದು ಸೀನ್ ಆಗುತ್ತೆ, ಮುಂಚಿನದು ಹೇಗಿದ್ರೆ ಪರದೆ ಖಂಡಿತ. ಈಗ ಒಂದು ಪರದೆ ಹಾಕಿದ ನಂತರ ಯಾವ್ದು ಮ್ಯೂಸಿಕ್? ಆಗ ಏನ್ ಗೊತ್ತಾ, ಈಗ ಲವ್ ಸಾಂಗ್ ಆಯ್ತು, ಈಗ ಲವ್ ಸೀನ್ ಆಯ್ತು, ಹೋಗಿ ಪದ್ಯ ನಾವು ಲವ್ ಸಾಂಗ್ ಪದ್ಯ ಆಗೋದು. ಅದೇ ಅಲ್ಲೇ ಆ ಫೀಲ್ ಅದೇ ಇರ್ಬೇಕಲ್ಲ. ಟ್ರಾಜಿಡಿ ಇದ್ರೆ ರಪ್ಪ ಒಂದು ಟ್ರಾಜಿಡಿ ಯಾವ್ದು, ಮೇರಾ ಜೀವನ್ ಕೋರಾಕ ಅಂತದೆಲ್ಲ ಸಾಂಗ್ ಆಡೋದು. ಬೇರೆ ಇದ್ರೆ ಗಮ್ಮತ್ ಯಾವ್ದೋ ಒಂದು ಕಾಮಿಡಿ ಇದ್ರೆ ಕಾಮಿಡಿ ಅವರು ಸಾಂಗ್ ಹಾಕೋದು, ಕಾಮಿಡಿ ಸಾಂಗ್ ತಕ್ಕ. ಕರೆಕ್ಟ್. ಓಕೆ ಸರ್, ಈಗ ನಾವಿಷ್ಟು ಮಾತಾಡಿದ್ವಿ ಅಂಡ್ ನಿಮ್ಮ ಮುಖದಲ್ಲಿ ಈ ಒಂದು ಕಂಟಿನ್ಯೂಸ್ ಆಗಿ ನಗು ಇರುತ್ತಲ್ವಾ? ಸೊ ಅದು ನಿಮ್ಗೆ ಬೇಜಾರಾಗಲ್ಲ? ನಾನು ಈ ಗಂಟು ಕಟ್ಟಿ ಗೊತ್ತುಂಟ, ಅದು ಬೇಜಾರಾಗುತ್ತೆ.
ಅಲ್ವಾ? ಏನ್ ಮಾತಾಡ್ಬೇಕು ಅಷ್ಟೇ, ಆ ಥರ ಮಾತಾಡಿ. ಕರೆಕ್ಟ್ ಕರೆಕ್ಟ್. ಅದು ಈಗ ಒಂದು ಪ್ರಶ್ನೆ ಕೇಳಿ. ಸರ್ ಈಗ ಹೇಗೆ ಸರ್ ನಿಮ್ಮ ಲೈಫ್? ನಿಮ್ಗೆ ಯಾಕೆ ನನ್ನ ಲೈಫ್ ನಾನು ಮಾಡ್ಕೊಳ್ತೀನಿ. ಓ ಅದು ಕರೆಕ್ಟ್. ಆ ಥರ ಮಾಡಿದ್ರೆ ಏನುಂಟು, ಒಂದೆರಡು ಜನ ಮಾತಾಡ್ತಾರ ಅಂತ ಹೇಳಿದ್ರೆ ಈ ನಗುವಲ್ಲೇ ಮಾತಾಡೋದು. ನಮ್ಮ ಒಳಗಿದ ಹೊಟ್ಟೆ ವಿಷಯ, ಬೆನ್ನಿನ ವಿಷಯ ಬೇರೆ ವಿಷಯ. ನಗಾಡ್ತಾ ಇದ್ದು ಮಾತಾಡ್ತಿದ್ರೆ ಒಂದು ಜನಗಳಿಗೆ ಸಹ. ಇವತ್ತು ನೀವು ಹೇಳಿದ್ರಲ್ಲ, ಯಾವ ಟೈಮಲ್ಲಿ ಸ್ಮೈಲ್ ಆಗಿರ್ತೀರ ಅಂತ, ಅದೇ ಪ್ಲಸ್ ನಮಗೆ ಮಜಾ ಟಾಕೀಸ್ಗೆ ಅಲ್ವಾ? ಎಸ್ 100%. ಸೊ ಮಜಾ ಟಾಕೀಸ್ ನೀವು ಹೇಗೆ ಎಂಟ್ರಿ ಆದ್ರೆ ಅಂತ ನೀವು ಹೇಳಿದ್ರಿ. ಬಟ್ ಈ ಮಜಾ ಟಾಕೀಸ್ ಬಂದ ಮೇಲೆ ಸೊ ಈ ಫೇಮ್ ಎಷ್ಟು ಹೆಲ್ಪ್ ಮಾಡಿ ಸರ್? ತುಂಬಾ ನಿಮಗೆ ನಾನು ಫಸ್ಟ್ ಹೇಳೋದಂತ ಹೇಳಿದ್ರೆ, ಈಗ ಧರ್ಮಸ್ಥಳ, ಸುಬ್ರಹ್ಮಣ್ಯ ಹಾಗೆ ಹೋಗಿ ಹೇಳಿ ಅಂತ ಹೇಳಿದ್ರೆ, ದೇವ್ರ ಅಲ್ಲೇ ನಾವು ಟಕ್ಕ ಎಂಟ್ರಿ, ಅದೆಲ್ಲ ಎಂಟ್ರಿ ಎಲ್ಲ ಆಗ ಒಂದ್ಸತಿ ನಂಗೆ ಭಯಂಕರ ದುಃಖ ಆಯ್ತು. ಇದು ಧರ್ಮಸ್ಥಳದಲ್ಲೆಲ್ಲ ನನ್ನ ಹೆಂಡತಿ ಒಟ್ಟಿಗಿದ್ದಾಳೆ, ನಿಮ್ಮ ಎಂತ ಚಾನ್ಸ್ ಮಾರಿ ನೀವು ಲಕ್ಕಿ ಅಂತ. ಅಲ್ಲ ಲೈನಲ್ಲಿ ಯಾರೋ ತುಂಬಾ ಜನ ಬರ್ತಿದ್ದಾರೆ, ನಾವೇನ ಒಂದ್ ಸ್ವಲ್ಪ VIP ಅಂತ ಹೋದೆವು. ನಮ್ಗೆ ಅಂತ ಅರ್ಜೆಂಟ್ ಇತ್ತು. ಕೆಲಸ ನಾನು ಕ್ಯೂವಲ್ಲಿ ನಿಂತು ಹೋದದುಂಟು. ಮಜಾ ಟಾಕೀಸ್ ಮುಂಚೆ ನಾನು ಕ್ಯೂವಲ್ಲಿ ನಿಂತದೇ ಹೋದದುಂಟು. ಅಲ್ಲಿ ಒಳಗಡೆ ಹೋಗುವಾಗ ಈ ನಾರ್ತ್ನವರು ಎಲ್ಲ ಬಂದಿರ್ತಾರಲ್ಲ, ಮೋಹನ್ ಸರ್ ಹಾಗೆ ಕರೆದ್ರು. ಆಗ ನನ್ನ ಹೆಂಡತಿ ಹೇಳಿದೆ, ಗೊತ್ತುಂಟು ಜನಗಳಿಗೆ, ಒಳಗಿನ ಭಟ್ರ ಹೇಳಿದ್ರು, ಬನ್ನಿ ಮೋಹನ್ ಬನ್ನಿ ಅಂತ. ಅವರು ನಮ್ಮನ್ನು ಐಡೆಂಟಿಫೈ ಮಾಡ್ತಾರ ಅಂತ ಹೇಳಿದ್ಮೇಲೆ ನಮ್ಗೊಂದು ಸಮಾಧಾನ, ನಾವೇನೋ ಒಂದು ಕರೆಕ್ಟ್. ಓಕೆ. ಸೊ ಈಗ ನೀವು ಹೇಳಿದ್ರಿ ತುಂಬಾ ಬ್ಯುಸಿ ಅಂತ. ತುಂಬಾ ಜನ ಯೋಚನೆ ಮಾಡಿರ್ಬೋದು, ಈಗಷ್ಟೇ ಟಿವಿಯಲ್ಲಿ ನೋಡ್ತಿದ್ದೆ ನೀವು ಅಲ್ಲಿ ಮಾರ್ಕೆಟ್ ರೋಡ್ ಅಲ್ಲಿ ಅವಾಗ ಏನ್ ಹೇಳ್ತೀರಿ ಸರ್? ಅವಾಗ ಈಗಷ್ಟೇ ಇರಿ ನಿತ್ಯ ತೀನ್ ಮಾರ ಟಿವಿ. ನಾನು ಅದೇ ಅದು ಯಾವ್ದು ಹಾಕ್ತಾರಲ್ಲ ಎಪಿಸೋಡ್ ಸರ್, ಅದೇ ಯಾವಾಗ ಬರ್ತೀರಿ ನೀವು ಹೋಗ್ತೀರಿ ಅದೇ ಕೇಳುದು. ಬೆಳಿಗ್ಗೆ ನೋಡಿದೆ, ಸಾಯಂಕಾಲ ಅದು ರಿಪೀಟ್ ಅಂತ ಅವ್ರಿಗೆ ಗೊತ್ತಿಲ್ಲ. ರಿಪೀಟ್ ಮಾಡ್ತಾರಲ್ಲ ಅಲ್ವಾ? ಎಸ್ ಸರ್, ನಿಮ್ಮ ಹತ್ರ ಒಂದು ಪ್ರಶ್ನೆ ಏನಂದ್ರೆ, ಯಾವ ಸಾಂಗ್ಸ್ ಎಲ್ಲ ತುಂಬಾ ಇಷ್ಟ ಆಗುತ್ತೆ ಸರ್? ಯಾಕಂದ್ರೆ ಈಗ ನ್ಯೂ ಸಾಂಗ್ಸ್ ತುಂಬಾ ಜನ ಲೈಕ್ ಮಾಡ್ತಾರೆ, ಚೆನ್ನಾಗಿದೆ, ಒಳ್ಳೆ ಇದೆ. ಬಟ್ ನಿಮಗೆ ತಲೆಯಲ್ಲಿ ಹಿಡಿದು ಕೂತ್ಕೊಳ್ಳೋದಂತಾನೆ ಓಲ್ಡ್ ಸಾಂಗ್ ಪಕ್ಕ. ಹಿಂದಿ ಆಗ್ಲಿ, ಕನ್ನಡ ಆಗ್ಲಿ, ತುಳು ಆಗ್ಲಿ ಸಿಗೋದೇ ಓಲ್ಡ್ ಸಾಂಗ್. ಇಲ್ಲಿ ಅದು ಕೇಳಿದ್ರೆ ಒಂದು ಸುಮ್ಮನೆ ಈಗ ಈ ಟೈಮ್ದೆಲ್ಲ ಸಾಂಗ್ ಹಾಡಿದ್ರೆ ಸುಮ್ಮನೆ ಕೇಳ್ತಿರ್ತಾರೆ. ಓಲ್ಡ್ ಸಾಂಗ್ ಆದ ಕಡೆ ಸುಮ್ಮನೆ ರೆಡಿ ಆಗ್ತಾರೆ ಆಡಿಯನ್ಸ್ ನೋಡಿ. ಇಲ್ಲಿ ಸಹ ಆಡಿಯನ್ಸ್ ಒಂದು ಸ್ವಲ್ಪ ಅಲರ್ಟ್ ಆಗ್ತಾರೆ, ಅದನ್ನ ಕೇಳುವ ಅಂತ. ಬಟ್ ಈಗ ನ್ಯೂ ಸಾಂಗ್ಸ್ ಅಂದ್ರೆ ಎಷ್ಟು ಒಂದೊಂದು ಫಿಲ್ಮ್ ಒಂದ್ ತಿಂಗಳಿಗೆ ಎಷ್ಟು ಫಿಲ್ಮ್ ರಿಲೀಸ್ ಆಗುತ್ತೆ ಅಂತ ಗೊತ್ತಾಗೋದಿಲ್ಲ. ಬಟ್ ಕೆಲವೊಂದು ಫಿಲ್ಮ್ಸ್ ಮಾತ್ರ ಹಿಟ್ ಆಗುತ್ತೆ, ಕೆಲವೊಂದು ಸಾಂಗ್ಸ್ ಹಿಟ್ ಆಗುತ್ತೆ. ಈಗ ಸರ್ ಏನಾಗಿದೆ ಅಂತ ಹೇಳಿದ್ರೆ, ಫಿಲ್ಮ್ ಹಿಟ್ ಆದ್ರೆ ಮಾತ್ರ ಸಾಂಗ್ ಹಿಟ್ ಅಂತ. ಹೌದು, ಪಾಪ ಅವನು ಸಾಂಗ್ ಒಳ್ಳೆ ಹಿಟ್ ಕೊಟ್ಟು ಫಿಲ್ಮ್ ಫ್ಲಾಪ್ ಆಯ್ತು ಅಂತ ಹೇಳಿದ್ರೆ ಇವನ್ ಸಾಂಗ್ ಇಲ್ಲ. ಹೌದು, ಕರೆಕ್ಟ್, ಬೇಜಾರಾಗುತ್ತೆ. ಎಸ್. ಸೊ ಇದು ನನ್ನ ಪ್ರಕಾರ ಫಸ್ಟ್ ಟೈಮ್ ಅಂತ ನಮ್ಮ ಟಿವಿ ಮಾಧ್ಯಮದಲ್ಲಿ ಈ ಹಾರ್ಮೋನಿ ಅದೆಲ್ಲ ಅಲ್ವಾ ಅದಕ್ಕೆ ಹಾರ್ಮೋನಿ ಅಂತ ಅಲ್ವಾ, ಎಲ್ಲ ಕೀಬೋರ್ಡ್ ಅದೆಲ್ಲ ಯೂಸ್ ಮಾಡ್ತಾರೆ. ಬಟ್ ಇದು ಮೇ ಬಿ ನಂಗೆ ಕೂಡ ಒಂದ್ ಸ್ವಲ್ಪ ನ್ಯೂ ಅಲ್ವಾ? ಓಕೆ. ನೀವೀಗ ಯಾವ ಸಾಂಗ್ ಪ್ಲೇ ಮಾಡ್ತೀರಾ ಸರ್ ಇದರಲ್ಲಿ? ಒಂದು ಕನ್ನಡ, ಒಂದು ಓಲ್ಡ್ ಸಾಂಗ್ ಪ್ಲೇ. ಕನ್ನಡ ಓಲ್ಡ್ ಸಾಂಗ್ ಯಾವ ಸರ್? ರವಿ ವರ್ಮನ. ಓಕೆ, ಅದು ನಿಮ್ಗೆ ತುಂಬಾ ಇಷ್ಟ. ನಾನು ಒಂದು ಕೆಲಸ ಮಾಡಿದೆ, ಟ್ರ್ಯಾಕ್ ಹಾಕ್ಲಿ. ಓಕೆ, ಟ್ರ್ಯಾಕ್ ಹಾಕಿದ್ಮೇಲೆ ಅದ್ರ ಮೇಲೆ ಸಾಂಗ್ ಪ್ಲೇ ಮಾಡ್ತೀರಾ? ಓಕೆ. ಸೊ ವೀಕ್ಷಕರೇ, ನಾವೊಂದು ಟ್ರ್ಯಾಕ್ ಪ್ಲೇ ಮಾಡ್ತೇವೆ, ಅದಕ್ಕೆ ನೀವು ಬಾರಿಸ್ತೀರಾ ಅಲ್ವಾ? ಓಕೆ, ಹಾರ್ಮೋನಿ ರೆಡಿ. ಸೊ ನೀವು ರೆಡಿ ಅಲ್ಲ ಸರ್? ನಾನು ರೆಡಿ ಇದ್ದೇನೆ, ಆಗ್ಲೇ ರೆಡಿ ಇದ್ದೇನೆ. ಓಕೆ, ರೆಡಿಯಾ ಸರ್? ರೆಡಿ.
ಸೂಪರ್ ಸರ್, ಸೂಪರ್. ಅಂಡ್ ಈ ಮ್ಯೂಸಿಕ್ ಪ್ಲೇ ಮಾಡಿದ್ರಿ, ಕೆಲವೊಮ್ಮೆ ನಾವು ಮ್ಯೂಸಿಕ್ ಪ್ಲೇ ಮಾಡ್ತಿರುವಾಗ ನಮ್ಗೆ ಎಷ್ಟೇ ಟೆನ್ಷನ್ ಇರ್ಲಿ ಅದು 100% ಗೊತ್ತೇ ಆಗಲ್ಲ. ನಾನು ಕೆಲವೊಮ್ಮೆ ಪ್ರಾಕ್ಟೀಸ್ ಕೂತ್ಕೊಂಡ್ರೆ 9:00ವರೆಗೆ ಇವ್ರ ಮನೆಯಲ್ಲ ಮಕ್ಕಳ ಆಚೀಚೆಲ್ಲ ಹೋದ್ರೆ ಮೇಲೆ ಮಿಸ್ಸಸ್ ಎಲ್ಲ ಜಾಬ್ ಎಲ್ಲ ಹೋದ್ಮೇಲೆ ಕೂತ್ಕೊಂಡ್ರೆ ವಾಪಸ್ ಮಿಸಸ್ ವಾಪಸ್ ಬರ್ತಿರ್ತಾಳೆ. 1:30 ಗಂಟೆ ಗೊತ್ತಿದ್ರೆ ನೀವು ಅಷ್ಟು ಬಂದಾಯ್ತು ಅಂತ ಅಲ್ವಾ. ಓಕೆ, ಸೊ ಮೇ ಬಿ ಈ ಮ್ಯೂಸಿಕ್ ನೀವು ಗುರು ಇಲ್ಲ ಅಂತ ಹೇಳಿದ್ರಿ, ಹೇಗೆ ಕಲ್ತ್ರಿ ಸರ್ ಇದೆಲ್ಲ? ಅದೇ ಹೇಳ್ದಲ್ಲ, ಗುರು ಇಲ್ಲ ಅಂತ ಹೇಳಿದ್ರೆ ಅಣ್ಣ ಇನ್ಸ್ಟ್ರೂಮೆಂಟ್ ಎಲ್ಲ ಇಲ್ಲಿ ಇಟ್ಟಿದ್ದ. ಮನೆಯಲ್ಲಿ ಹಾರ್ಮೋನಿಯಂ ಇತ್ತು, ಹಾರ್ಮೋನಿಯಂ ಇಟ್ಕೊಂಡು ಬಾರಿಸೋದು, ಸುಮ್ಮನೆ ಹೀಗೆ ಇಟ್ಕೊಂಡು ಅಷ್ಟೇ ಕಲಿಯುದು ಸುಮ್ಮನೆ. ಅದು ಹಾಗೆ ಕಲ್ತಾಗೆ ಸರ್ವಜ್ಞಾನ ಹೀಗೆ ಹುಡ್ಕೊಂಡು ಕಲ್ತದ್ದು. ಪ್ರಾಕ್ಟಿಕಲ್ ಈಗ ಮನೆಯಿಂದ ಈಗ ಮಕ್ಕಳಿಗೆಲ್ಲ ಕ್ಲಾಸ್, ಈಗ ಸಂಗೀತ ಕ್ಲಾಸ್, ಡ್ಯಾನ್ಸ್ ಕ್ಲಾಸ್, ಅದಕ್ಕೂ ಅಂತ ಕ್ಲಾಸ್ಗೆಲ್ಲ ಹೋಗ್ಲಿ ಅಲ್ವಾ. ಓಕೆ, ಸೊ ನೀವು ನಂಗೆ ಸ್ವಲ್ಪ ಕಲ್ಸ್ಬೋದಾ ಸರ್? ಖಂಡಿತ, ನಮ್ಗೆ ಇಂಟ್ರೆಸ್ಟ್ ಬೇಕು. ಆಕ್ಚುಲಿ ಕಲ್ಸ್ಲಿಕ್ಕೆ ನಾವು ಗುರು ಅಲ್ಲ, ಆಕ್ಚುಲಿ ನಾವು ಗುರು ಅಲ್ಲ ಅಲ್ವಾ. ಕರೆಕ್ಟ್. ಓಕೆ, ಈಗ ನೀವು ಹೇಳಿದ್ರಿ ಗುರು ಯಾರಿಲ್ಲ ಅಂತ, ಸೊ ಇನ್ನಷ್ಟು ಮಾತಾಡೋಣ ಸರ್, ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ ಅಲ್ವಾ. ಓಕೆ, ಸೊ ವೀಕ್ಷಕರೇ ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ಆ ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿತೆ. ಎಸ್, ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮಜಾ ಮನೆಯ ಮೋಹನ್. ಸೊ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಸೊ ಆಗ್ಲೇ ನಾವು ಹೇಳ್ತಿದ್ವಿ ಗುರು ಇಲ್ಲ ನಿಮ್ಗೆ ಅಂತ. ಓಕೆ, ಸೊ ಕೆಲವರಿಗೆ ಒಂದು ಯಾವುದೇ ಒಂದು ವಿದ್ಯೆ ಕಲಿಬೇಕಾದ್ರೆ ಸೊ ಇಂಟ್ರೆಸ್ಟ್ ಬೇಕಾಗುತ್ತೆ ಅಲ್ವಾ. ಸೊ ಕೆಲವರಿಗೆ ಅಷ್ಟು ನಾವು ಎಷ್ಟು ಕಲಿಸಿದ್ರು ಕೂಡ ಇಂಟ್ರೆಸ್ಟ್ ಇಲ್ಲ. ನಾವೊಮ್ಮೆ ಇದು ಮಾಡಿದ್ವಿ, ಸಾಧನ ಅಂತ ಇನ್ಸ್ಟಿಟ್ಯೂಟ್, ಮ್ಯೂಸಿಕ್ ಇನ್ಸ್ಟಿಟ್ಯೂಟ್, ಕೀಬೋರ್ಡ್ ಮತ್ತೆ ಗಿಟಾರ್, ಫಸ್ಟ್ ಡ್ರಮ್ಸ್ ಇತ್ತು, 3 ಕಲ್ಸ್ಕೊಡೋದಂತ. ಮಕ್ಕಳು ಬರೋದು, ಸರ್ ನಂಗೆ ಒಂದು ಪದ್ಯ ಕಲ್ಸ್ಕೊಡಿ, ಇವತ್ತೇ ನಂಗೆ ನಾಳೆ ಶಾಲೆ ಬಾರಿಸ್ಬೇಕು. ಅದು ಆಗುದಿಲ್ಲ, ನೀವು ಫಸ್ಟ್ ಅದು ಬೇಸಿಕ್ ಪದ್ಯ ಬರ್ಲಿಕ್ಕೆ ಆಗುದಿಲ್ಲ. ಇಲ್ಲ ಸರ್ ನಂಗೆ ಒಂದು ಕಲ್ಸ್ಕೊಡಿ ಒಂದು ಪದ್ಯ. ಮತ್ತೆ ನೆಕ್ಸ್ಟ್ ಕರೆಕ್ಟ್ 1 ತಿಂಗಳು ಬರ್ತಾರೆ ಮಕ್ಕಳು. ಅಂದ್ರೆ ತಿಂಗಳು ಡೈಲಿ ಅಂತ ಹೇಳುದಿಲ್ಲ, ವಾರದಲ್ಲಿ 2 ದಿನ ಕ್ಲಾಸ್, ಸಾಟರ್ಡೆ ಸಂಡೇ ಮಾಡ್ತಿದ್ದು. 1 ತಿಂಗಳಾದ್ಮೇಲೆ 1 ಜನ ಇಲ್ಲ, ಒಂದು 25 ಜನ ಇದೆ ಸ್ಟಾರ್ಟ್ ಆಗುವಾಗ. 2 ಜನ ಇಲ್ಲ, ಲಾಸ್ಟ್ ಕ್ಲಾಸ್ ಮುಗಿತ ಒಂದು 10 ಜನ ಮಾತ್ರ ಇದ್ದು ಕ್ಲೋಸ್ ಮಾಡಿದ್ಬಿಟ್ಟು ಬೇಡ ಅಲ್ವಾ. ನಮ್ಗೆ ಪ್ರಾಬ್ಲಮ್ ಉಂಟು. ಈಗಿನ ಏನಪ್ಪಾ ಅಂದ್ರೆ ಈಗಿನ ಮಕ್ಕಳು ಎಲ್ಲಾ ಕೆಲಸ ಕೂಡ ಸ್ಪೀಡ್ ಆಗ್ಬೇಕು. ಸ್ಪೀಡ್ ಆಗುದಾದ್ರೆ ಯಾವ್ದು ಆಗಲ್ಲ, ಚಾನ್ಸೇ ಇಲ್ಲ. ಸ್ಪೀಡ್ ಮ್ಯೂಸಿಕ್ 100% ಆಗಲ್ಲ ಅಲ್ವಾ. ಓಕೆ, ಒಂದ್ ಸ್ವಲ್ಪ ಕ್ಲಾಸ್ ಹೋಗ್ಲೇಬೇಕಾಗ್ತದೆ. ಜಾಸ್ತಿ ಇಂಟ್ರೆಸ್ಟ್ ಇದ್ದ ನಿಮ್ಮಂತವ್ರಾದ್ರೆ ಗ್ಯಾರಂಟಿ ಏನಾದ್ರು ಅಂದ್ರೆ ಕಲಿತಾ ಆ ಟೈಮ್ ಆಗ್ತದೆ. ಈಗ ನಾನು ಒಂದು 3 ಸಿನಿಮಾಕ್ಕೆ ಡೈರೆಕ್ಟ್ ಮಾಡಿದ್ದೇನೆ. ತುಳು ಸಿನಿಮಾ ಮತ್ತೆ 1-2 ಕನ್ನಡ ರಿಲೀಸ್ ಮಾಡಿದ್ದೇನೆ. ಆಗ ಭಯ, ಇಲ್ಲಿ ನಮ್ಗಿಂತ ಸೀನಿಯರ್ ಆರ್ಟಿಸ್ಟ್ ಸಿಂಗರ್ ಎಲ್ಲ ಬಂದ್ರೆ ಅದು ಯಾವ ಇದ್ರಲ್ಲಿ ಉಂಟು, ಯಾವ ರಾಗದಲ್ಲಿ ಉಂಟು ನಮ್ಗೆ ಗೊತ್ತಿಲ್ಲ. ಆದ್ರೆ ಫಸ್ಟ್ ಪ್ರಿಪೇರ್ ಆಗಿ ಹೋದ್ರೆ ಆಯ್ತು. ಎಲ್ಲ ಕೇಳ್ತಾರೆ ಈಗ, ಸರಿ ಯಾವ್ದು ಅದು ಯಾವ ರಿದಮ್, ಯಾವ್ದು 3/4 ಹಾಗೆ ಅಂತೆಲ್ಲ ರಿದಮ್ ಇಲ್ಲ, 6/8 ಏನು ಅದ್ರಲ್ಲಿ ಸ್ವಲ್ಪ ಅದ್ರ ತಿಳ್ಕೊಂಡು ಹೋಗ್ಬೇಕು, ಇಲ್ಲದ್ರೆ ಭಾರಿ ಕಷ್ಟ. ಸರ್, ಈಗ ನೀವು 3 ಫಿಲ್ಮ್ಸ್, 3 ಒಂದು ತುಳು ಫಿಲ್ಮ್ ಮಾಡಿದ್ದೇನೆ. ತುಳು ಫಿಲ್ಮ್ ನಮ್ಮ ಕುಶಲದ ಜವಾನೇರ್. ಓಕೆ, ನಮ್ಮ ಕುಶಲದ ಜವಾನೇರ್, ಕರೆಕ್ಟ್. ಓಕೆ, ಇನ್ನು 2 ಕನ್ನಡ. ಒಂದು ಪಾಪಿ ಚಿರಾಯಿ ಆಡಿಯೋ ರಿಲೀಸ್ ಆಯ್ತು ಮೊನ್ನೆ. ಮತ್ತೆ ನಿಶಾಚಾರ ಆಗ್ತಾ ಉಂಟು, ಸಾಂಗ್ ಎಲ್ಲ ಆಗಿದೆ, ಎಡಿಟಿಂಗ್ ಆಗ್ತಾ ಉಂಟು. ಸೂಪರ್. ಸೊ ಹೇಗೆ ಸರ್ ಟೈಮ್ ಮ್ಯಾನೇಜ್ ಮಾಡ್ತಾರೆ ನೀವು ಇಷ್ಟು ಬಿಸಿ ಇದ್ದು ಈ ಮ್ಯೂಸಿಕ್? ಇದು ಮೇನ್ ಅಲ್ಲ, ಇದು ಬಿಡ್ಲಿಕ್ಕಿಲ್ಲ. ಈಗ ನೀವು ಕರೆದ್ರೆ ಒಂದು ಪಾರ್ಟಿ ಉಂಟು ಬನ್ನಿ ಅಂತ ಹೇಳಿದ್ರೆ ಇಲ್ಲ ಟೈಮ್ ಇಲ್ಲ ಅಂತ ಹೇಳ್ಬೋದು. ಇದು ಮ್ಯೂಸಿಕ್ ಎಲ್ಲ ದುಡ್ಡು ಬರ್ತದೆ. ಓಕೆ, ಬಟ್ ನಿಮ್ಮ ಅಂದ್ರೆ ಆರ್ಕೆಸ್ಟ್ರಾ ಟೀಮ್ ಇದೆ? ಹೌದು, ನಮ್ಮದು ಆರ್ಕೆಸ್ಟ್ರಾ ಟೀಮ್, ನಂದೇ ಅಂತ ಆರ್ಕೆಸ್ಟ್ರಾ ಉಂಟು. ಈಗ ಮುಂಚೆ ಎಲ್ಲ ಆರ್ಕೆಸ್ಟ್ರಾ ಎಲ್ಲ ಎಲ್ಲಿದ್ದು ಮಂಗಳೂರು ಗೊತ್ತುಂಟು, ಲೋಕಲ್ ಎಲ್ಲ ಆರ್ಕೆಸ್ಟ್ರಾ ಮಾಡ್ತಿದ್ದೆ. ಲಾಸ್ಟ್ ಮಂಗಳಾದೇವಿ ದೇವಸ್ಥಾನದಲ್ಲಿ 3 ವರ್ಷ ಪಾಪ ಅವ್ರು ನಂಗೆ ಕೊಟ್ಟಿದ್ದಾರೆ. 3 ವರ್ಷ ಮಂಗಳಾದೇವಿ ದೇವಸ್ಥಾನ, ಅಲ್ಲೊಂದು ಭಾಗ್ಯ ನಮ್ಗೊಂದು ಅಲ್ವಾ ಮಾಡೋದು. ಕರೆಕ್ಟ್. ಓಕೆ, ಸೊ ನೀವು ಹೇಳಿದ್ರಿ ಮ್ಯೂಸಿಕ್ ಈಗ ಒಂದು ಕ್ರಿಯೇಟ್ ಮಾಡ್ಬೇಕಾದ್ರೆ ಸರ್ ಅದಕ್ಕೆ ಹೇಗೆ ಮೈಂಡ್ ಸ್ವಲ್ಪ ಜಾಸ್ತಿ ಫ್ರೀ ಇರಲೇಬೇಕು ಅಲ್ವಾ? ಈಗ ಆಕ್ಚುಲಿ ಈಗ ಡೈರೆಕ್ಟರ್ ಏನ್ ಹೇಳ್ತಾರೆ, ನಾವು ಬಿಗಿನರ್ಸ್ ಅಲ್ಲ, ಹೊಸಬ್ರಲ್ಲ, ಸರ್ ಒಂದ್ ಕೆಲಸ ಮಾಡಿ, ಈ ತರ ಒಂದ್ ಸಾಂಗ್ ಮಾಡಿ ನೋಡಿ, ಈ ತರ ಒಂದು ಉಂಟು ತಮಿಳಲ್ಲಿ ಈ ತರ ಉಂಟಲ್ಲ, ಹಾಗೆ ಆಗ್ಬಾರ್ದು, ಆ ತರ ಆಗ್ಬೇಕಂತ. ಆಸ್ ಇಟ್ ಇಸ್ ಬೇಡ, ಆ ತರ ಆಸ್ ಇಟ್ ಇಸ್ ಬೇಡ, ಆ ಫೀಲ್ ಇದೆ ಬೇಕಂತ. ಒಂದು ಯಾರೋ ಒಂದು ಇದಕ್ಕೆ ನಿಶಾಚಾರಕ್ಕೆ ನಂಗೆ ಹೇಳಿದ್ರು,
ತಮಿಳಿದನ ಸಾಂಗ್ ಕೊಟ್ಟು ಈ ತರ ಮಾಡಿ ಅಂತ ಅದನ್ನ ಮಾಡಿದೆ. ಒಂದು ಒಂಥರ ತಪ್ಪಂಗಚಿಟ್ಟಾಗಿ ತಂಗಾಳಿ ತಂಗಾಳಿ ಹೋಗೆ ಬಂಗಾರ ಆತರ ಒಂದು ತಪ್ಪಂಗಚಿನ ಒಂದು ಮಾಡಿದೆ ಅದ್ರಲ್ಲಿ. ನಮ್ಗೆ ಇಲ್ಲದ್ರೆ ಆಕ್ಚುಲಿ ಅದು ಹಾಗೆ ಹೇಳಿಕೊಟ್ರೆ ನಮ್ಗೆ ಐಡೆಂಟಿ ಮ್ಯೂಸಿಕ್ ಮಾಡ್ಲಿಕ್ಕೆ ಸುಲಭ ಆಗುತ್ತೆ, ಈಸಿ. ಅಂದ್ರೆ ಅವರಿಗೆ ಡೈರೆಕ್ಟರ್ ಬಗ್ಗೆ ಒಂದು ಅಂದ್ರೆ ಅವರಿಗೆ ಆತರ ಬೇಕು, ನಮ್ಗೆ ಒಂದು ಐಡಿಯಾ ಸಿಗುತ್ತೆ. ಒಂದು ಹೇಳ್ತಾರೆ ಒಂದು ಈ ಸಿಚುವೇಶನ್ ಈಗ ಕುಶಲ ಜವನರಲ್ಲಿ ತಾಯಿದು ಫೀಲಿಂಗ್ ಕೊಡ್ತಾರೆ. ಆಗ ನಾನೊಂದು ಮಾಡಿದೆ, ಅದು ಆಕ್ಚುಲಿ ನನ್ನ ಒಳ್ಳೆ ಫೇವ್ರೆಟ್ ಸಾಂಗ್. ಬೇನೇನು ಮದತದು ಜನ್ಮನು ಕೊರಿಯರ್ ಧರ್ಮದಾದರೆಟ್ಟು ಆ ತರ ಫೀಲಿಂಗ್. ಈ ಲವ್ ಸಾಂಗ್ ಬಂದ ಕೂಡಲೇ ನಿನ್ನನೆ ನಿರೆಲಾದು ಅದ್ರ ಅದೇ ನೀವು ಸಿಂಗಿಂಗ್ ಕೂಡ ಸ್ವಲ್ಪ ಮಾಡುದು, ಸುಮ್ಮನೆ ಅವ್ರಿಗೆ ಹೇಳ್ಕೊಡುವಾಗ ಹಿಂಗ್ ಸ್ವಲ್ಪ ಬೇಕಲ್ವಾ. ಈಗ ತುಳುವಲ್ಲಿ ಗುರುಕಿರಣ್ ಆಡಿದ್ದಾರೆ ಒಂದು ಸಾಂಗ್. ಓಕೆ ಓಕೆ ಆಗ್ಲಿ. ಸೊ ನೀವು ಹೇಳಿದ್ರಿ 30 years ಆಫ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಮ್ಯೂಸಿಕ್ ಅಂದ್ರೆ ನಾವು ನಿಮ್ಮನ್ನು ನೋಡ್ತಾ ಇರುವಾಗ ನಮ್ಗೆ ಗೊತ್ತಿರಲ್ಲ ನೋಡಿ ನಿಮ್ಮ ಅಂದ್ರೆ ನೀವು ಎಷ್ಟು ಕಷ್ಟಪಟ್ಟಿರ್ಬೋದು ಅಂತ. ಒಂದು ಸ್ಟೇಜ್ ಸಿಗ್ಬೇಕು ಅಂದ್ರೆ ನಾವು ಅಲ್ವಾ. ಸೊ ಯಾವುದೇ ಒಂದು ನಮ್ಮ ನೋವನ್ನು ಕೂಡ ಹೇಳಲಿಕ್ಕೆ ಹಂಚ್ಕೊಳ್ಳಿಕ್ಕೆ ಯಾವುದೋ ಒಂದು ಪರ್ಫೆಕ್ಟ್ ಸ್ಟೇಜ್ ಬೇಕು ಅಲ್ವಾ. ಅಂದ್ರೆ ಜನ ಸಹ ಬೇಕು ನಿಮಗೆ ವೇದಿಕೆ ಸಿಕ್ಕಿದ್ರೆ ಅಲ್ಲಿ ಸರಿ ಇಲ್ಲಪ್ಪ ಅಂತ ಹೇಳಿದ್ರೆ ಸರ್ ನಾವು ಪುಸ್ತಕ ಅಲ್ವಾ. ಓಕೆ, ಸೊ ಮಜಾ ಟಾಕೀಸ್ ಟೀಮ್ ಬಗ್ಗೆ ಹೇಳಿ ಸರ್. ಎಲ್ಲರೂ ಪ್ರೀತಿ ನಾವು ಮನೇಲಿ ಇದ್ದಾಗೆ ನನಗಿಂತ ಜಾಸ್ತಿ ಅಂತ ಹೇಳ್ಬೋದು. ಕುರಿ ಪ್ರತಾಪ್ ಆಗಲಿ, ವಿಶ್ವ ಆಗಲಿ, ಪವನ್, ಅಪರ್ಣ ಅವರು, ಶ್ವೇತಾ ಜಂಗಬ್ ಅವರು ಎಲ್ಲರೂ ಸಹ ನಮ್ಮ ಏನ್ ಸರ್ ಮೋಹನ್ ಸರ್ ಹೇಗಿದ್ದೀರಿ ಹಾಯ್. ಅದು ಡೈರೆಕ್ಟರ್ ತೇಜಸ್ವಿನಿ ಅಂತ ಬರೀತಾರೆ ಅವ್ರು ಸರ್ ಅವ್ರ ಮಾತ್ರ ಮಾತಾಡೋದು ಎಂತ ಅಂತ ಹೇಳಿ ಅಂದ್ರೆ ಕನ್ನಡ ನಮ್ಮ ಈ ಕಡೆ ಕನ್ನಡ ಎಂತ ಅದು ಅವರಾಗ್ಲಿ. ಈಗ ಒಂದು ಗಿರಿಜಾ ಲೋಕೇಶ್ ಅವ್ರು ಬಂದ್ರಾಗ್ಲಿ ತುಂಬಾ ಎಲ್ಲರೂ ಸಹ ಒಂದು ಅವನು ಹಾಗೆ ಅಂತ ರಿಸರ್ವ್ ಅಂತ ಯಾರು ಮಾಡಲ್ಲ ಅಲ್ಲಿ. ಇವಾಗ ನಿಮ್ಗೆ ಯಾರು ನಿಮ್ಮ ಸೆಲೆಬ್ರಿಟೀಸ್ ದೊಡ್ಡ ಸೆಲೆಬ್ರಿಟಿ ನಮ್ಮ ಶಿವಣ್ಣ ಬಂದಾಗ ನಾವೊಂದು ಕಂಪೋಸ್ ಮಾಡಿದೆ. ನಿಮ್ಮ ಒಂದು ಲಕ್ ಅಂತ ಹೇಳ್ಬೋದು ಅಂತ ಸರ್. ಈಗ ತುಂಬಾ ಆರ್ಟಿಸ್ಟ್ಗಳು ಸಿಗ್ಬೋದು ಅಲ್ಲಿ, ತುಂಬಾ ಜನ ಆರ್ಟಿಸ್ಟ್ಗಳನ್ನು ನೋಡ್ಬೋದು. ಮೊನ್ನೆ ರೀಸೆಂಟ್ಲಿ ದೊಡ್ಡಣ್ಣ ಬಂದಿದ್ರು, ಅವ್ರಿಗೆ ಪಾಪ ನನ್ನ ಹೆಸರು ಗೊತ್ತಾಗ್ಲಿಲ್ಲ. ಅವ್ರು ಮೋಹನ್ ಹೇಳಿ ಮೋಹನ್ ನನಗೆ ಖುಷಿ ಅಂತ ಆಗ ಐಡೆಂಟಿಫೈ ಮಾಡ್ತಾರೆ ನೋಡಿ. ಅದು ನಮ್ಗೆ ಇನ್ನಷ್ಟು ಸಾಧನೆಗಳನ್ನ ಮಾಡ್ಬೋದು ಅನ್ನೋ ಒಂದು ಪವರ್ ಕೊಡುತ್ತೆ ಅಲ್ವಾ. ಓಕೆ, ಸೊ ಮಜಾ ಟಾಕೀಸ್ ಟೀಮ್ ಬಗ್ಗೆ ನೀವು ಹೇಳಿದ್ರಿ. ಅದರಲ್ಲಿ ಕೆಲವೊಮ್ಮೆ ನಾನು ಕೆಲವೊಂದು ಎಪಿಸೋಡ್ಗಳನ್ನು ನೋಡಿದ್ದೇನೆ. ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಸೀರಿಯಸ್ ಸಿಚುವೇಶನ್ ಆಗ್ತಿರುತ್ತೆ, ನೀವೊಂದು ಮ್ಯೂಸಿಕ್ ಕಾಮಿಡಿ ಮ್ಯೂಸಿಕ್ ಕೆಲವೊಮ್ಮೆ ಕೊಡ್ತೀರಾ, ಅವಾಗ ಸೃಜನ್ ಅವ್ರು ನಿಮ್ಮನ್ನು ನೋಡ್ತಾರೆ ಏನ್ರಿ ಆತರ. ಅದು ಹೇಗೆ ಸರ್? ಮೊನ್ನೆ ಒಂದಾಯ್ತು, ಮೊನ್ನೆ ಎಪಿಸೋಡ್ ಯಾವ್ದು ಅವರ ಹೆಸರೇನು ಅವರು ಮೇಡಮ್ ಒಬ್ಬರು, ಅವ್ರದ್ದು ಅಂತ ಕಾಲೇಜ್ ಲೈಫ್ ಇದೆ ಅಂತೆ. ಅವರ ಅದಕ್ಕೆ ಸೃಜನ್ ಅವರು ಈಗ ಅದನ್ನು ಇಲ್ಲಿ ಸ್ಪಾಟ್ ಮಾಡಿ ತೋರ್ಸೋಣ, ನಿಮ್ಮ ಹಸ್ಬೆಂಡ್ ಅನ್ನು ಫಸ್ಟ್ ಪ್ರಪೋಸ್ ಮಾಡಿದ ಹೇಗೆ ಅಂತ ಮಾಡಿ ತೋರ್ಸೋಣ ಅಂತ ಅಂತ ಹೇಳಿ ಕೊಡ್ರಿ ಮ್ಯೂಸಿಕ್ ಅಂತ ಹೇಳಿ ನಂಗೆ. ನಾನು ಇದು ಯಾವ್ದು ಈ ಸಾಂಗ್ ಮ್ಯೂಸಿಕ್ ಕೊಟ್ಟೆ ಅದೇನು ಅಲ್ಲಿ ಅದಲ್ಲ ಅಂತ ಫ್ರೀ ಸ್ಟೈಲ್ ಏನಾದ್ರು ಬಾರಿಸಿ ಅಂತ ಮತ್ತೆ ಆಮೇಲೆ ಫ್ರೀ ಸ್ಟೈಲ್ ಬಾರಿಸಿದೆ. ಓಕೆ, ಅದನ್ನ ನೋಡ್ಲಿಕ್ಕೆ ತುಂಬಾ ಖುಷಿ ಆಗುತ್ತೆ. ಈಗ ಸೃಜನ್ ಅವ್ರು ನಿಮ್ಮನ್ನ ಹಾಗೆಲ್ಲ ಮರ ನೆಕ್ಸ್ಟ್ ಅದು ಯಾವ್ದಾ ವಿಲನ್ ಅವ್ರು ಬಂದ್ರೆ ಲಾಸ್ಟ್ ಟೈಮ್ ಅರ್ಜುನ್ ಸರ್ಜಾ ಅವ್ರು ಬಂದಿದ್ರು. ಅರ್ಜುನ್ ಸರ್ಜಾ ಬಂದಾಗ ಇವ್ರಿಗೆ ಆಕ್ಟ್ ಮಾಡೋದು ಬಾರಿ ಇದುಂಟು, ಉಮೇದುಂಟು. ಸರಿ ಸರ್ ಅವ್ನು ಸರ್ ಹೇಳ್ಕೊಡಿ ಸರ್ ಅಂತ. ಹೌದಾ ಅಂತ ಹೇಳಿ ಸೃಜನ್ ಬನ್ನಿ ಏನೋ ಅದು ರೌಡಿ ಎಲ್ಲ ಅಂತ ಡೈಲಾಗ್ ಮಾತಾಡ್ಲಿಕ್ಕೆ ನಾನ್ ಹಿಂಗ್ ನೋಡಿದೆ ಸರ್ ನಂದೇನಿಲ್ಲ ಸೀದಾ ಅದು ಕಾಮಿಡಿ ಆಗೋಲ್ವಾ. ಅಂದ್ರೆ ಆ ಸೀನಿಯರ್ ಆಕ್ಟರ್ ಹತ್ರ ನಾವು ಮಾತಾಡೋದು ಬಿಟ್ಟು ಅದು ನಿಲ್ಲದೆ ಅರ್ಜುನ್ ಸರ್ಜಾ ಅಂತ ಹೇಳಿದ್ರೆ ಅವ್ರು ಯಾವ ಲೆವೆಲ್ ಅಲ್ಲಿ ಇದ್ದಾರೆ. ಅವರು ಶಿವಣ್ಣ ಅಷ್ಟು ಬೆಸ್ಟ್ ಜನ ಯಾರೆಲ್ಲ ಹೇಳ್ತೇನೆ. ಅವ್ರು ಅಲ್ಲಿ ಡ್ಯಾನ್ಸ್ ಮಾಡ್ತಾರೆ ಸಿಂಪಲ್. ಅವ್ರು ಬಂದು ಮಾತಾಡೋದಾಗ್ಲಿ, ಅವರು ಸುಮ್ಮನೆ ಅಲ್ಲೆಲ್ಲಿ ಹೋಗಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ, ಬಂದು ನಮ್ಮ ಹತ್ರ ಹೇಳ್ತಾರೆ ನಂಗೊಂದು ಡ್ಯಾನ್ಸ್ ಮಾಡೋದು ಹೆಚ್ಚು ಜಾಸ್ತಿ ಅಂತ ಮಾಡ್ತಾರೆ. ಅಲ್ಲಿ ಹೋಗಿ ಅಲ್ಲಿಂದ ಓಡಿ ಬಂದು ಯಾರು ಸೀನಿಯರ್ಸ್ ಬಂದು ಅವ್ರು ಕಾಲು ಹಿಡಿದಾರೆ ಅಂತ ಬೆಸ್ಟ್ ಜನ. ನಾನು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಒಂದು ಶಿವಣ್ಣ ಒಂದು ಅವರು ರಾಜ್ಕುಮಾರ್ ಫ್ಯಾಮಿಲಿ ಹಾಗೆ ಅವರು ಲೆವೆಲ್ ರೀಚ್ ಆಗಿದೆ. ಸಿಂಪಲ್ ಆಗಿರ್ಬೇಕು. ತುಂಬಾ ಸಿಂಪಲ್. ಕೆಲವೊಬ್ರು ಆರ್ಟಿಸ್ಟ್ಗಳು ಇರ್ತಾರೆ, ಒಂದ್ 2-3 ಫಿಲ್ಮ್ ಮಾಡ್ತಾರೆ, ಜಾಸ್ತಿ ಏನೋ ಅಲ್ವಾ ಹೇಳಿದ್ ನಾನು ಕರೆಕ್ಟ್. ಸೊ ನೀವ್ ಹೇಳಿದ್ರಿ ನಿಮ್ಮ ಇವ್ರು ಸಹ ಗುರುಕಿರಣ ಸಹ ಎಲ್ಲಿದ್ರು ನಮ್ಮೊಂದು ಮಾತಾಡ್ತಾರೆ ಅಲ್ವಾ, ಮಾತಾಡ್ಸ್ಕೊಂಡು. ಅದು ಆಕ್ಚುಲಿ ಒಂದು ದಿನ ಗುರುಕಿರಣ ಶೋಸ್ಗೆಲ್ಲ ಹೋಗಿದ್ದೇನೆ, ಮ್ಯೂಸಿಕ್ ಆರ್ಕೆಸ್ಟ್ರಾಗೆಲ್ಲ ಒಮ್ಮೆ ಹೋಗಿದ್ದೇನೆ ಡ್ರಮ್ಮರ್ ಆಗಿ. ಆಗ ಡ್ರಮ್ಸ್ ಡ್ರಮ್ಮರ್ ಆಗಿ ಹೋಗಿದ್ದೆ.
ಒಂದು ನಿಟ್ಟೆಯಲ್ಲಿ ಶೋ ಆಯ್ತು, ಗುರುಕಿರಣ್ ಅವ್ರದ್ದು ಆರ್ಕೆಸ್ಟ್ರಾ ದೊಡ್ಡ ಶೋ, ಗುರುಕಿರಣ್ ಬರ್ತದೆ. ಆಗ ನಮ್ಮ ಮ್ಯೂಸಿಷಿಯನ್ಸ್ ಎಲ್ಲ ಇದ್ರು. ಎಲ್ಲಿ ಇವತ್ತು ನಾವು ಗೂಕಿ ಅಂತ ಹೇಳುದು, ಗುರುಕಿರಣ್ ಗೂಕಿ ಅವ್ರದ್ದು ಶೋ ಇಲ್ಲಿ ನಿಟ್ಟೆಯಲ್ಲಿ. ನಾನು ಫ್ರೀ ಇದ್ದೇನೆ ಮಾರೆ, ನಿಟ್ಟೆ ನಮ್ಗೆ ಹತ್ರ ಕಾರ್ಕಳ, ಬರ್ತೇನೆ ನಾನು ಸಹ ಬರ್ತೇನೆ ಅಂತ ಹೇಳಿ ಹೋಗುವಾಗ ಫುಲ್ ಪ್ಯಾಕ್ ಅಂದ್ರೆ ಹಿಂದೆಂದ ಪ್ಯಾಕ್. ಗುರು ಹತ್ರ ಅವ್ರ ಹತ್ರ ಇದು ಫೋಟೋ ತೆಗಿಯೋದು ಎಲ್ಲ, ಆಟೋಗ್ರಾಫ್ ಅದು ಇದು ಎಲ್ಲ, ಫುಲ್ ಜನ ಫುಲ್ ಬ್ಯಾನ್. ನನ್ನೊಟ್ಟಿಗೆ ನಾನು ಇನ್ನೊಬ್ಬ ಬಂದಿದ್ದಾನೆ, ಇನ್ನೊಬ್ಬ ಅಂತ ಹೇಳುದು ನನ್ನೊಟ್ಟಿಗೆ ಬಂದಾನ, ನಿಮ್ದು ಗುರುದು ಪರಿಚಯ ಉಂಟಲ್ಲ, ಗುರು ಪರಿಚಯ ಉಂಟಲ್ಲ, ಪರಿಚಯ ಇತ್ತು, ಈಗ ಲೆವೆಲ್ ಎಂತ ಇದು ಗೊತ್ತಿಲ್ಲ, ನೋಡೋಣ ಹೋಗೋಣ ಅಂತ. ನಾವು ಹಿಂದ್ ಕಡೆ ಎಷ್ಟು ಒಂದು 100 ಮೀಟರ್ನ ದೂರ ಫುಲ್ ಜನ, ನಾವು ದೂರ ಐತಿ ಈಗ ನೋಡ್ತಾ ಇದ್ದೇನೆ. ಇವತ್ತು ನಾವು ಮಾತಾಡಿದಾಗೆ ಮತ್ತೆ ನಾವು ಸುಮ್ಮನೆ ಹಿಂದೆ ಕೂತ್ಕೊಂಡು ಹೋಗುವ ಅಂತ ನೋಡ್ಕೊಂಡು ಹೋಗಿ ಎದುರ ಅಷ್ಟಲ್ಲಿ ಗುರು ಕರೆದ್ರು, ಹೇಯ್ ಬಲ ಅಂತ ಹೇಳಿ, ಬಲ ಇಡಲ್ಲ ಮೋನ ಇಡ ಬಲ ಅಂತ. ನನಗೆ ಆಗ ಹೊಟ್ಟೆ ಗುಮ್ಮದಾಗಾಯ್ತು, ಖುಷಿ ಆಯ್ತು ನೋಡಿ, ಇವರು ಇಷ್ಟು ದೊಡ್ಡ ಸೆಲೆಬ್ರಿಟಿ ನಮ್ಮನ್ನು ಅಷ್ಟು ನೋಟ್ ಮಾಡಿ ಕರೀತಾರ ಅಂತ ಹೇಳಿದ್ರೆ, ಅದಕ್ಕೆ ಅದು ಅವರದ್ದು ಎಂತ ಹೇಳ್ತಾರಲ್ಲ, ಹೆಡ್ ವೈಟ್ ಎಂತ ಅಂತ ಒಂದು ಮನುಷ್ಯ ಅವ್ರ ಹತ್ರ ಯಾರ ಹತ್ರ ಮಾತಾಡ್ತಾರೆ ಅಲ್ವಾ. ಸೊ ಕಲಾವಿದರಿಗೆ ಅದು ಮುಖ್ಯವಾಗಿ ಬೇಕಾಗುತ್ತೆ. ಕೆಲವರು ಈಗ ಮಾತಾಡೋದಿಲ್ಲ ಅಂತ ಹೇಳಿ ಮೋಹನ ಇದ್ದಾನೆ ಅಲ್ಲಿ ನೋಡಿ ಆಚಮಕ ಮಾಡಿರ್ತಾರೆ ಅಂತೆಲ್ಲ ಇರ್ತಾರೆ ಕೆಲವರು ಇರ್ತಾರೆ. ಬಟ್ ನನ್ನ ಇದರಲ್ಲಿ ನಾವು ಅಷ್ಟು ಇದರಲ್ಲಿ ಅವ್ರನ್ನ ಪೊಲೀಸ್ ಹತ್ರ ಹೇಳಿ ಕರೀ ಬಿಡಿ ಅಂತ ಹೇಳಿ ನಾನು ಮತ್ತೆ ಅವ್ರ ಮತ್ತೆ ಒಳಗೋದು ಅಲ್ವಾ. ಆ ಒಂದು ಸಿಚುವೇಶನ್ ನಾನು ಇವತ್ತು ಆಕ್ಚುಲಿ ಮೊನ್ನೆ ಮಜಾ ಟಾಕ್ಸ್ ಹೇಳ್ಬೇಕಂದಿದ್ದೆ, ಅದಕ್ಕೆ ಇವತ್ತು ಸ್ಪಂದನಕ್ಕೆ ಬಂತು. ಆಕ್ಚುಲಿ ಯಾವುದೋ ಒಂದು ಗುರು ಅವರು ಬಂದಿದ್ರು ಅಲ್ವಾ. ಓಕೆ, ಸೊ ಮಜಾ ಟಾಕೀಸ್ ಅನ್ನೋದು ನಿಮ್ಗೆ ಒಂದು ಟರ್ನಿಂಗ್ ಪಾಯಿಂಟ್ ಅಲ್ವಾ? ತುಂಬಾನೇ ಅಬ್ಸಲ್ಯೂಟ್ಲಿ. ಅದು ಯಾಕಂದ್ರೆ ಯಾರಿಗೂ ಅಂದ್ರೆ ಒಬ್ಬ ಕಲಾವಿದನಿಗೆ ಯಾವಾಗ ಟರ್ನಿಂಗ್ ಪಾಯಿಂಟ್ ಸಿಗತ್ತೆ ಅಂತ ಹೇಳಿಕ್ಕಾಗಲ್ಲ, ಅಲ್ಲಿ ತನಕ ನಾವು ಹಾರ್ಡ್ ವರ್ಕ್ ಮಾಡ್ಲೇಬೇಕು ಅಲ್ವಾ. ಸೊ ನೀವು 3 ಫಿಲ್ಮ್ಸ್ ಮ್ಯೂಸಿಕ್ ಡೈರೆಕ್ಟ್ ಮಾಡ್ತಾ ಇದ್ದೀರಾ. ಸೊ ಇನ್ನು ಇನ್ ಫ್ಯೂಚರ್ ಅಲ್ಲಿ ತುಂಬಾ ಫಿಲ್ಮ್ಸ್ ಮ್ಯೂಸಿಕ್ ಡೈರೆಕ್ಟ್ ಮಾಡಿ ಅಲ್ವಾ. ಓಕೆ, ಸೊ ತುಂಬಾ ಜನರಿಗೆ ನೀವು ಹೇಳಿದ್ದು ನಮ್ಗೆ ಗುರು ಯಾರಿಲ್ಲ ಅಂತ, ಆದ್ರೆ ನಿಮ್ಮ ಹತ್ರ ತುಂಬಾ ಜನ ಬಂದಿರ್ಬೋದು, ನಂಗೊಂದು ಮ್ಯೂಸಿಕ್ ಕಳಿಸಿ ಸರ್ ಅಂತ ಸೀರಿಯಸ್ ಆಗಿ ಅಲ್ವಾ. ಇಲ್ಲ ಮ್ಯೂಸಿಕ್ ಕ್ಲಾಸ್ ಮಾಡಿದಾಗ ನಾನು ಕ್ಲಾಸ್ ಮಾಡ್ತಿರ್ಲಿಲ್ಲ, ನಾನು ಇನ್ನೊಬ್ಬರನ್ನ ಇಟ್ಟಿದ್ದೆ ನನ್ನ ಸೈಡ್ ಇಂದ ಕ್ಲಾಸ್ ಅಂತ ಹೇಗಂತ ಇರ್ಲಿ ಅಂತ. ಒಬ್ರು ಬಂದಿದ್ರು 2 ಜನ ಕ್ಲಾಸ್ ಮಾಡ್ಲಿಕ್ಕೆ, ಅವರೇ ಫುಲ್ ನೋಟೇಶನ್ CD ಗಿಡ ಅಂತ ನೋಟೇಶನ್ ವಿತ್ ನೋಟೇಶನ್ ಅಲ್ಲೇ ಮಾಡೋದು. ಓಕೆ ಓಕೆ ಓಕೆ, ಸುಮ್ಮನೆ ಮಾಡ್ತಿದ್ದೆ, ಅವ್ರಿಗೆ ಬೇಸಿಕ್ ಹೇಳ್ಕೊಡ್ತಿದ್ದೆ ಅಲ್ವಾ. ಎಸ್ ಸರ್, ಈಗ ಯಾವ ಸಾಂಗ್ ಪ್ಲೇ ಮಾಡ್ತೀರಾ? ಒಂದು ಕನ್ನಡ ಸಾಂಗ್ ಪ್ಲೇ. ಯಾವ್ದು ಸರ್ ಅದು ಕನ್ನಡ ಸಾಂಗ್? ಆಸೆ ಭಾವ ಅಂತ. ಓಕೆ ಓಕೆ, ಓಲ್ಡ್ ಸಾಂಗ್ ಅಲ್ವಾ. ಓಕೆ ಸೂಪರ್, ರೆಡಿ ಅಲ್ವಾ ಸರ್? ರೆಡಿ. ಓಕೆ ರೆಡಿ.
ಇಲ್ಲಿ ತುಂಬಾಷ್ಟು ಆಡಿಯನ್ಸ್ ಇದ್ರೆ ತುಂಬಾನೇ ಜಾಸ್ತಿ ನಿಮ್ಗೆ ಖುಷಿ ಆಗ್ಬೋದು ಅಲ್ವಾ? ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಓಕೆ, ಸೊ ಅಂದ್ರೆ ಕೆಲವೊಂದ್ಸತಿ ನಮ್ಗೆ ಸ್ಟೇಜ್ ಫಂಕ್ಷನ್ಸ್ ಎಲ್ಲ ಮಾಡುವಾಗ ಆಡಿಯನ್ಸ್ ಬೇಕೇ ಬೇಕು ಅಲ್ವಾ? ಅವ್ರ ಸಪೋರ್ಟ್ ಇಲ್ದಿದ್ರೆ ನಿಮ್ಗೆ ಏನ್ ಮಾಡ್ಲಿಕ್ಕೆ? ಇದು ಫ್ರೀ ಸ್ಟೈಲ್ ಬಾಳ್ತಾರೆ ಇದೆ. ಅಲ್ವಾ? ಎಸ್. ಸೊ ಅಂದ್ರೆ ಮ್ಯೂಸಿಕ್ ನುಡ್ಸೋದು ನಮ್ಗೆ ನಮ್ಮ ಮೈಂಡು ಅಷ್ಟೇ ಫ್ರೀ ಆಗಿರ್ಬೇಕು ಅಲ್ವಾ? ನಾವು ಮಿಡ್ಲಲ್ಲಿ ನಾವು ಏನಾದ್ರು ಡಿಸ್ಟರ್ಬ್ ಮಾಡಿದ್ರೆ ಅದು ಡೈವರ್ಟ್ ಆಗುತ್ತೆ. ಟೆನ್ಷನ್ ಇಟ್ಕೊಂಡು ಪ್ಲೇ ಮಾಡಲಿಕ್ಕಿಲ್ಲ ಅಲ್ವಾ? ಕರೆಕ್ಟ್ ಕರೆಕ್ಟ್. ಓಕೆ ಸರ್, ನಿಮ್ಮ ಹತ್ರ ಒಂದು ಪ್ರಶ್ನೆ ಏನಂದ್ರೆ, ಈ ಲೈಫಲ್ಲಿ ಈಗ ನಿಮ್ಮ ಲೈಫಲ್ಲಿ ಏನೋ ಸ್ವಲ್ಪ ಕಷ್ಟ ಬಂದಿರ್ಬೋದು, ಈ ಫೀಲ್ಡ್ ಯಾಕೆ ನಾನು ಚೂಸ್ ಮಾಡಿದ್ದೆ ಆ ಥರ ಏನಾದರೂ ಆಯ್ತಾ? ಈ ಒಂದು ಮ್ಯೂಸಿಕ್ ಫೀಲ್ಡ್ ಬೇಕಿತ್ತ ನಂಗೆ, ಆ ಥರ ಫೀಲ್ ಆಗಿದೆಯಾ ಇಷ್ಟು ತನಕ? ಗೊತ್ತೇ ಇಲ್ಲ, ಇದು ಮ್ಯೂಸಿಕ್ ಫೀಲ್ಡಲ್ಲಿ ಬಂದದೇ ಗೊತ್ತಿಲ್ಲ, ಇಲ್ಲಿವರೆಗೆ ಬಂದದೇ ಗೊತ್ತಿಲ್ಲ. ಇದು ಫೀಲ್ ಅಂತ ಆಗ್ತಿರ್ಲಿಲ್ಲ, ಇಲ್ಲ ಬೇರೆ ಕೆಲಸ ಬೇಡ ಅಂತ ಇದೇ ಮಾಡೋಣ ಅಂತ. ಓಕೆ ಓಕೆ, ಏನೋ ಒಂದು ಇರ್ಬೋದು ಅಂತ ಹೇಳಿದ್ರು. ಅದನ್ನ ಲೇಟ್ ಆಯ್ತು, ಮತ್ತೆ ಸಿಕ್ಕಿದ್ ಲೇಟ್. ಬಟ್ ಸಿಕ್ಕಿದ್ ಸ್ವಲ್ಪ ಲೇಟ್ ಅಂದ್ರೆ ಒಮ್ಮೆಲೆ ಯಾವುದು ಸಿಗೋದು ಸ್ವಲ್ಪ ಕಷ್ಟ ಅಲ್ವಾ? ಓಕೆ, ಶ್ರಮ ಬೇಕೇ ಬೇಕು. ಓಕೆ, ಎಸ್. ಸೊ ಮತ್ತಷ್ಟು ಮಾತಾಡೋಣ ಸರ್, ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ ಅಲ್ವಾ? ಓಕೆ, ಸೊ ವೀಕ್ಷಕರೇ, ಒಂದು ಸಣ್ಣ ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರುತ್ತೆ. ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮಜಾ ಮನೆಯ ಮೋಹನ್. ಸೊ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಓಕೆ, ಸೊ ನಾವಾಗಲೇ ಈ ಒಂದು ಎಪಿಸೋಡು ಕಂಪ್ಲೀಟ್ ಆಗಿ ಮ್ಯೂಸಿಕಲ್ಲೇ ಅಲ್ವಾ? ಮ್ಯೂಸಿಕಲ್ಲೇ ಒಂದು ಹೋಗ್ತಾ ಇದೆ ಅಲ್ವಾ? ಓಕೆ, ಅಂಡ್ ಅದ್ರ ಜೊತೆಗೆ ನಿಮ್ಮ ಲೈಫ್ ಸ್ಟೋರಿ ಬಗ್ಗೆ. ಓಕೆ ಸರ್, ಈಗ ನೀವು ಮಜಾ ಟಾಕೀಸ್ ಬಗ್ಗೆ, ಟೀಮ್ ಬಗ್ಗೆ ಹೇಳ್ತಿದ್ರಿ. ಅಂಡ್ ಟೀಮ್ ಬಗ್ಗೆ ಅಂತ ಹೇಳುವಾಗ ಒಬ್ರು ನಂಗೆ ಜಾಸ್ತಿ ನೆನಪಾಗುತ್ತೆ, ತೋರದವರು. ಅವ್ರು ಆಗಲ್ಲ ಇರ್ತಾರೆ, ರೆಮೋ ಅಲ್ವಾ? ಓಕೆ, ಸೊ ಅವರ ಒರಿಜಿನಲ್ ಹೆಸರು ರೆಮೋ, ಅವರ ಹೆಸರು ರೇಖಾ ಅಂತ. ಓಕೆ, ರೇಖಾ. ಅದಕ್ಕೆ ರೇಖಾ ಮೋಹನ್ ಅಂತ, ಅವ್ರ ಹಸ್ಬೆಂಡ್ ಇದ್ದಾರೆ ಮೋಹನ್ ಅಂತ. ರೇಖಾ ಮೋಹನ್ ಅದೇ ನೀವು ಹಸ್ಬೆಂಡ್ ಕೇಳ್ತಿದ್ರಿ ಆತರ ಅಲ್ಲ. ರೇಖಾ ರೇಖಾ ಎಮೋ ಮೋಹನ್ ರೆಮೋ. ಓಕೆ, ಹಾಗೆ ನಾನು ಭಾರಿ ಯೋಚನೆ ಮಾಡಿದ್ದೆ ಅವ್ರ ಒರಿಜಿನಲ್ ಹೆಸರು ಫಸ್ಟ್. ಒಳ್ಳೆ ಮನುಷ್ಯ, ಒಳ್ಳೆ. ನೀವು ಇಲ್ಲಿ ಯಾವಾಗಲೂ ಬಂದಾಗ ನಮ್ಮ ಕಮಲಶಿಲೆಗೆ ಬರ್ತಾರೆ, ಅವ್ರ ಜೊತೆ ನಾನು ಸಹ ಬರ್ತೇನೆ ಕೆಲವು, ಬನ್ನಿ ಹೋಗೋಣ ಅಂತೆಲ್ಲ. ಒಳ್ಳೆ ಕಾಂಬಿನೇಷನ್ ಸೂಪರ್ ಇದೆ. ಹೌದು, ಅವ್ರಿಗೆ ನನಗೆ ಟಾಂಟ್ ಸುಜನ್ ಇಲ್ಲ ರೆಮೋಗೆ. ಅವಾಗ ಅಲ್ಲಿ ಸ್ವಲ್ಪ ಎಪಿಸೋಡ್ ಕಂಟೆಂಟ್ ಜಾಸ್ತಿ ಸಿಗುತ್ತೆ. ಓಕೆ, ಸೊ ರೆಮೋ ಅವರು ಸಿಂಗ್ ಮಾಡ್ತಾರೆ, ನಿಮ್ಮದು ಪ್ರಾಕ್ಟೀಸ್ ಅಲ್ಲಿ ಇರುತ್ತೆ? ಇಲ್ಲ, ಅದೇ ನಮ್ಮದು ಅದೇ. ನಾವು ಇದು ಈ ಸಾಂಗ್ ಇದೆ ಇವತ್ತು, ಇವ್ರ ಎಪಿಸೋಡ್ಗೆ ಸೆಕೆಂಡ್ ಎಪಿಸೋಡ್ ಈ ಸಾಂಗ್ ಇದೆ ಅಂತ ಸುಮ್ಮನೆ ಪಿಚ್ ನೋಡೋ ಅಷ್ಟೇ. ಪಿಚ್ ನೋಡೋದು ಅವ್ರು ಹಾಡ್ಬಿಡ್ತಾರೆ. ಅವ್ರು ಆಕ್ಚುಲಿ ನಿಮ್ಮ ಈ ಚಿನ್ನಾರಿ ಮುತ್ತೆಲ್ಲ ಹಾಡಿದಾರಲ್ಲ, ಏಕೆ ಇದ್ದರೆ ಸಾಕೆ, ಅವ್ರು ಸಣ್ಣದಿರೋಗಿ ಹಾಡಿದವರು, ಅದು ರೆಮೋ ಹಾಡಿದರು ಅಲ್ವಾ? ಓಕೆ, ಸೊ ಹಾಗಾಗಿ ರೆಮೋ ಅವರು ಮತ್ತೆ ನಿಮ್ಮ ಕಾಂಬಿನೇಷನ್ ಮತ್ತೆ ಸೃಜನ್ ಅವರದ್ದು ಕಾಂಬಿನೇಷನ್ ಒಂದು ಎಪಿಸೋಡ್ಗೆ ಜಾಸ್ತಿ ಹಿಟ್ ಆಗ್ಬೋದು. ಒಂದು ಎಪಿಸೋಡ್ ಕೆಲವೊಮ್ಮೆ ನಾನು ನೋಡ್ತೇನೆ, ಕೆಲವೊಮ್ಮೆ ಆ ಒಂದು ಎಪಿಸೋಡ್ ನಿಮ್ಮಿಂದ ಕೆಲವೊಮ್ಮೆ ಹಿಟ್ ಆಗುತ್ತೆ. ಓಕೆ, ಎಸ್. ಅಂಡ್ ನೀವು ಹೇಳಿದ್ರಿ ಒಂದ್ ಸೈಡು ಏನಂದ್ರೆ ನಮ್ಮ ಮಜಾ ಟಾಕೀಸ್ ಒಂದು ಟರ್ನಿಂಗ್ ಪಾಯಿಂಟ್ ಸಿಕ್ತು ಅಂತ. ಸೊ ಅದಾದ್ಮೇಲೆ ನಿಮ್ಗೆ ಮ್ಯೂಸಿಕ್ ಮಾಡ್ಲಿಕ್ಕೆ ಒಂದು ಚಾನ್ಸ್ ಸಿಕ್ತು ಫಿಲ್ಮಿಗೆ. 3 ಫಿಲ್ಮ್ಸ್, ಒಂದು ತುಳು, ಒಂದು 2 ಕನ್ನಡ. ಅಂಡ್ 2 ಕನ್ನಡ ಫಿಲ್ಮ್ಸ್ ಅಲ್ಲಿ ಎಷ್ಟೇ ಸಾಂಗ್ಸ್ ಇದೆ ಸರ್? ಪಾಪಿ ಚಿರೆ ಅಂತ ಈಗ ಆಲ್ರೆಡಿ ಆಡಿಯೋ ರಿಲೀಸ್ ಆಗಿದೆ. ಓಕೆ, ಅದ್ರೊಂದು 5 ಸಾಂಗ್ ಇದೆ. ಓಕೆ, 5 ಸಾಂಗ್. ಓಕೆ, ಅದರಲ್ಲಿ ಎಲ್ಲ ಲೋಕಲ್ ಹಾಡಿದ್ದಾರೆ. ನಮ್ಮ ಪ್ರಕಾಶ್ ಮಹಾದೇವನ್ ಲೋಕಲ್ ಹಾಡಿದ್ದಾರೆ, ಪ್ರಕಾಶ್ ಮಹಾದೇವನ್ ಹಾಡಿದ್ದಾರೆ. ಅದು ಸ್ವಲ್ಪ ಡಬಲ್ ಮೀನಿಂಗ್ ಸಾಂಗ್. ಮತ್ತೆ ರವೀಂದ್ರ ಪ್ರಭು ಒಂದು ಹಾಡಿದ್ದಾರೆ, ಪ್ರೀತಿಯ ಕೋಟೆಯು, ಅದಲ್ಲ ಪ್ರೀತಿ ಪರದೇಶಿ ಅಂತ ಒಂದು ಸಾಂಗ್, ಪ್ರೀತಿ ಕೋಟೆ ಅಲ್ಲ, ಪರದೇಶಿ ಅಂತ ಒಂದು ಸಾಂಗ್ ಹಾಡಿದ್ದಾರೆ. ಮತ್ತೆ ಇದರಲ್ಲಿ 3 ಸಾಂಗ್, ನಿಶಾಚಾರದಲ್ಲಿ
ಇದು ನಮ್ಮ ಟಗರೆಲ್ಲ ಹಾಡಿದ್ಲಲ್ಲ ಒಬ್ಳು, ಅವರು ಅವ್ರ ಹೆಸರು ಅಂತ ಅನನ್ಯ ಭಟ್. ಅನನ್ಯ ಭಟ್ ಅವರು ಹಾಡಿದ ಅವರು ಇದ್ರಲ್ಲೊಂದು ಐಟಮ್ ಸಾಂಗ್ ಹಾಡಿದ್ದಾರೆ. ಸಾಂಗ್ ಹಾಡಿದ್ದಾರೆ ಟೋಟಲ್ 5 ಸಾಂಗ್. ಅದ್ರಲ್ಲಿ ಪಾಪಿ ಚಿರಾಯಲ್ಲಿ 5 ಸಾಂಗ್, ಇದರಲ್ಲಿ ನಿಶಾಚರಲ್ಲಿ 3 ಸಾಂಗ್. ಓಕೆ. ಈಗ ಈ ತುಳು ಸಾಂಗ್ ಅಲ್ಲಿ, ತುಳು ಫಿಲ್ಮ್ ಅಲ್ಲಿ ತುಳುವಲ್ಲಿ 4 ಸಾಂಗ್. ಓಕೆ. ಒಂದು ಗುರುಕಿರಣ್ ಹಾಡಿದ್ದಾರೆ, ಮತ್ತೆ ನಮ್ಮ ಲೋಕಲ್ ಈ ಮೊನ್ನೆ ಸರಿಗಮಪದಲ್ಲಿ ಏನ್ ಬಂದೆ ಅಲ್ಲ, ನಿಹಾಲ್ತ ಅವರು. ನಿಹಾಲ್. ಓಕೆ. ಅವನು ಅದ್ರಲ್ಲಿ ಹಾಡಿದ. ಹೌದಾ? ಓಕೆ ಓಕೆ. ಸೊ ಸರ್, ನೀವು ಇರೋದೀಗ ಕಾರ್ಕಳ. ಓಕೆ. ಕಾರ್ಕಳದಲ್ಲಿ ನೀವು ಫುಲ್ ಬ್ಯಾಂಗ್ಳೂರು. ಕಾರ್ಕಳದಲ್ಲಿ ವರ್ಲ್ಡ್ ಫೇಮಸ್ ಅಲ್ವಾ? ಕರೆಕ್ಟ್. ಓಕೆ. ಸೊ ಕಾರ್ಕಳ ಅಂದ್ರೆ ನೀವು ಅಲ್ಲಿ ಆಚೆ ಹೋಗ್ತಾರೋ ತುಂಬಾ ಜನ ಅಲ್ವಾ? ಆಕ್ಚುಲಿ ಕಾರ್ಕಳದಲ್ಲಿ ನೋಡಿರ್ತಾರೆ ಅವರು, ಹೀಗೆ ಹೇಳಿದ್ರು ಅದು ಅವರು ಟಿವಿಯಲ್ಲಿ ಬರ್ತಾರೆ ಹಾಗೆ ಅಂತ. ನೀವು ಹಾಸನ, ನಾನು ಮೊನ್ನೆ ರೀಸೆಂಟ್ಲಿ ಒಂದು ಹಾಸನ ಬಸ್ನಲ್ಲಿ ಹೋದಾಗ ಅಲ್ಲಿ ಇಳಿದೆ ಚೇಂಜ್ ಮಾಡ್ಲಿಕ್ಕೆ. ಇಲ್ಲಿಂದ ಒಂದು ಬಸ್, ಅಲ್ಲಿಂದ ಒಂದು ಬೇರೆ ಒಂದು ಬಸ್ಸಲ್ಲಿ ಹೋಗೋದು. ಅಲ್ಲಿ ಎಂತ ನಾನ್ ಸ್ಟಾಪ್ ಬಸ್ ಇರುತ್ತೆ. ಎಲ್ಲ ಮಕ್ಕಳು ಬಂದ್ರು, ಸರ್ ನೀವೇನು ಸರ್ ಇಲ್ಲಿ, ಸರ್ ನೀವೇನು ಕಾಸನ ಅಂತ ಎಲ್ಲ ಮಾತಾಡಿದ್ರು. ಒಂದು ನನ್ನ ಬ್ಯಾಗ್ ಎಲ್ಲ ಅಲ್ಲಿ ಒಂದ್ ಕಡೆ ಇಟ್ಟರು, ಕಾಫಿ ಅಂತ ಎಲ್ಲ ತೆಗೆದುಕೊಟ್ರು. ತುಂಬಾ ಅಲ್ವಾ ಜನಂಗ್ ಹೇಳಿದ ಈಗ ಅಂದ್ರೆ ಅದೇ ರೆಸ್ಪಾನ್ಸ್ ಒಳ್ಳೆದಿದೆ ಅಲ್ವಾ? ಸೊ ಆಗ್ಲಿ. ಸೊ ಹೀಗೆ ನಿಮ್ದು ಒಂದು ಮ್ಯೂಸಿಕ್ ವೇ ಸ್ವಲ್ಪ ಜರ್ನಿ ಕೂಡ ಕಷ್ಟ ಇದ್ರೂ ಕೂಡ ನಮ್ಗೆ ಅದನ್ನ ಹೇಗಾದ್ರೂ ಒಂದು ನೀವು ಹೇಳಿದಾಗೆ ಗುರಿ ಮುಟ್ಬೇಕು ಅಂದ್ರೆ ನೀವು ಹೇಳಿದ್ರಿ ಸ್ವಲ್ಪ ಲೇಟ್ ಆಯ್ತು ಫೇಮ್ ಸಿಗುವಾಗ ಅಂತ, ಬಟ್ ಕೆಲವರಿಗೆ ತುಂಬಾ ಜನ ಲೇಟ್ ಅಂತ ಹೇಳಿದ್ರೆ ನಾವು ಬರುವಾಗ ಈ ಮಾಧ್ಯಮ ಇಲ್ಲ, ಎಂತ ಯಾವ್ದಿಲ್ಲ. ನಾವಿರುವಾಗ ಫೋನ್ಸ್ ಇರಲಿಲ್ಲ, ಇದು ಲ್ಯಾಂಡ್ಲೈನ್. ಈಗ ಇದೆಲ್ಲ ಬಂದು ಇಂಟರ್ನೆಟ್, ಮಾಧ್ಯಮದವರು ಮೇನ್ ಹಿಟ್ ಮಾಡದೆ ಮಾಧ್ಯಮ. ನಾವು ಮಜಾ ಟಾಕೀಸ್ ಉಂಟು ಇದೆ ಅಂತ ಹೇಳಿದ್ರೆ ಒಂದು ಚಾನಲ್ ಬರ್ತದೆ, ಅದು ಚಾನಲ್ನಿಂದ ಗೊತ್ತಾಯ್ತಲ್ಲ ಜನಗಳಿಗೆ, ಸಾರ್ವಜನಿಕರಿಗೆ. ಆ ಮಾಧ್ಯಮದವರೇ, ನಿಮ್ಮಂತ ಮಾಧ್ಯಮದವರು ಇವತ್ತು ನೋಡ್ತಾರೆ, ನೀವು ಸ್ಪಂದನಲ್ಲಿ ಬಂದಿದ್ದೀರಿ ಮೊನ್ನೆ, ಇದೊಂದು ಪ್ಲಸ್ ನಮಗೆ. ಆ ಜರ್ನಿಯಲ್ಲಿ ಒಂದು ಪ್ಲಸ್ ಇದೆ ಸ್ಪಂದನದಿಂದ. 100% ರೈಟ್. ಅಂಡ್ ನೀವು ಈಗ ಒಂದು ಯಾವ್ದಾದ್ರು ಪ್ರೋಗ್ರಾಮ್ಸ್ ಹೋಗ್ತಾ ಇರ್ತೀರಿ, ಪ್ರೋಗ್ರಾಮ್ಸ್ ಹೋಗ್ತಿರುವಾಗ ಕೆಲವರು ಹೇಳ್ತಾರೆ ಇದೊಂದು ಮ್ಯೂಸಿಕ್ ಒಂದು ಪ್ಲೇ ಮಾಡಿ ಅಂತ. ಕೆಲವೊಂದು ಈಗ ನಾನೊಂದು ನಂಗೆ ಏನೋ ಒಂದು ನೆನಪಾಗ್ತಿದೆ ಕೆಲವೊಂದು ಸಾಂಗ್ಸ್ ಎಲ್ಲ, ಕೆಲವೊಂದು ಸಿಚುವೇಶನ್ಸ್ಗೆಲ್ಲ. ಈಗ ಕೆಲವರಿಗೆ ತುಂಬಾ ಈ ಲವ್ ಬ್ರೇಕಪ್ ಆಗುತ್ತೆ, ಲವ್ ಬ್ರೇಕಪ್ ನಮ್ದು ಏನಿಲ್ಲ ಇಲ್ಲಿ ತನಕ. ಓಕೆ, ಬ್ರೇಕಪ್ ಆಗುತ್ತೆ, ಆವಾಗ ನೆನಪಾಗುವ ಸಾಂಗ್ ಅನಿಸುತ್ತಿದೆ ಯಾಕೋ ಎಂದು ಅಂತ. ಓಕೆ. ಸೂಪರ್. ಅಂಡ್ ಈಗ ನಮ್ಮ ವೀಕ್ಷಕರು ನೋಡ್ತಿರ್ಬೋದು, ಅದ್ರಲ್ಲಿ ಯಾರಾದ್ರೂ ಲವ್ ಬ್ರೇಕಪ್ ಆಗಿರ್ಬೋದು ಅಲ್ವಾ? ಇದು ಸ್ವಲ್ಪ ಅವ್ರಿಗೆ ಯೂಸ್ ಆಗುತ್ತೆ. ಈಗ ಬ್ರೇಕಪ್ ಜಾಸ್ತಿ ಅಲ್ವಾ? ಈಗ ಬಲವೇ ಇಲ್ಲ. ಕರೆಕ್ಟ್. ಓಕೆ. ಅಂಡ್ ನೀವು ಪುನೀತ್ ರಾಜ್ಕುಮಾರ್ ಅವರು ಬಂದಿರ್ಬೋದು ಮಜಾ ಟಾಕೀಸ್. ಅವ್ರು ಬಂದಾಗ ಫುಲ್ ಎಲ್ಲರೂ ಗಡಗಡ ಅಂದ್ರೆ ಸುದೀಪ್ ಬಂದಾಗ ಅವರು ಈ ಸಾಂಗ್ ಅಲ್ಲಿ ಹಾಡಿದ್ರು, ಅವರೇ ಬಂದು ನಮ್ಮ ಹತ್ರ ಮುಂಜಾನೆ ಮಂಜಲ್ಲಿ ಆ ಸಾಂಗ್ ಒಂದು ಹಾಡಿದ್ರು. ಆಗ ನನ್ನ ಮಗ ಇದ್ದ ಗಿಟಾರಿಗೆ, ಮಗನ ಒಂದು ಪ್ಲೇ ಮಾಡ್ಕೊಂಡು ಪ್ಲೇ ಮಾಡ ಅಂತ ಹೇಳಿ. ಸ್ವಲ್ಪ ಅವ್ರು ಸ್ಟ್ರಿಕ್ಟ್ ಅಲ್ಲ, ಸ್ವಲ್ಪ ಒಂಥರ ಅಲ್ವಾ, ಅವರು ನೋಡೋದ್ರೆ ಮಾತಾಡ್ತಾರ, ಏನಲ್ಲ ಅಲ್ಲಿಗೆ ನಿಲ್ಸಿ ಸ್ವಲ್ಪ ಅದಕ್ಕೆ ಲೆವೆಲ್ ಮೇಂಟೈನ್ ಮಾಡ್ಬೇಕು ಆಗತ್ತೆ. ಓಕೆ. ಸೊ ಪುನೀತ್ ರಾಜ್ಕುಮಾರ್ ಅವರ ಬೊಂಬೆ ಹೇಳುತ್ತೆ, ಅದನ್ನ ಪ್ಲೇ ಮಾಡ್ಬೋದಾ?
ಸೂಪರ್ 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 ಸರ್. ಅಂಡ್ ನಾನು ಯಾವ್ದು ಸಾಂಗ್ ಹೇಳ್ತೀನಿ ಅವಾಗ ನೀವು ಬಾರ್ಸಿ ಆಯ್ತು ಅಲ್ವಾ? ಓಕೆ, ರೆಡಿ ಆಗಿ ನಮ್ಮ ಮೈಂಡ್ ಅಲ್ಲಿ ಆ ಸಾಂಗ್ ಇದ್ರೆ ಬರುತ್ತೆ. ಓಕೆ ಓಕೆ ಓಕೆ. ನೀವು ಹೇಳಿದ್ರೆ ಇಲ್ಲ ಎಂತದ ಒಂದು ಸಾಂಗ್ ನಂಗೆ ಮುಂದೆ ಕೇಳೇ ಇರೋದಿಲ್ಲ, ಅದು ಆಗಲ್ಲ. ನೀವೊಂದು ಹಾಡಿ, ನಾನು ಬಾರಿಸ್ತೀನಿ. ಈಗ ನಾನೊಂದು ಹಾಡ್ಬೇಕಾ? ನನ್ನ ವಾಯ್ಸ್ ಬೇಡ ಸರ್. ಈಗ ಒಂದು ಮಾಡ್ತೇನೆ ಸರ್. ಈಗ ಒಂದು ಫಾರ್ ಎಕ್ಸಾಂಪಲ್ ನಾವಾಗ ಒಂದು ಬ್ರೇಕಪ್ ಅಂತ ಆಯ್ತು ಸಾಂಗ್. ಈಗ ಇನ್ನೊಂದು ಏನಂದ್ರೆ, ಒಂದು ಹುಡುಗಿಯನ್ನು ನೋಡಿದ್ರು, ಯಾರಿವಳು ಸಾಂಗ್, ಅದು ಸಾಂಗ್ ಪ್ಲೇ ಮಾಡ್ತಾರೆ ಸರ್. ಸೂಪರ್ ಸರ್. ಒಂದು ಪ್ರಶ್ನೆ ಸರ್ ನಿಮ್ಗೆ, ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಸರ್? ಲವ್ ಇದ್ದೆ ಅರೇಂಜ್. ಅದೇ ಇದು ಸಾಂಗ್ ಒಳ್ಳೆ ಅಲ್ವಾ? ಸ್ವಲ್ಪ ಜಾಸ್ತಿ ಫೀಲ್ ಇತ್ತು ಅದರಲ್ಲಿ. ಲವ್ ಕಮ್ ಅರೇಂಜ್. ಓಕೆ. ಸೊ ನಿಮ್ ಫ್ಯಾಮಿಲಿ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಸರ್? ಒಂದು ಮನೆಯಲ್ಲಿ ನಾನು, ನನ್ನ ವೈಫ್, ಮಗ ಏನ್ ಮಾಡ್ತಿದ್ದಾರೆ? ಮಗ ಈಗ ಇಂಜಿನಿಯರಿಂಗ್ ಆಯ್ತು, OTC ಅಲ್ಲಿ. ಹೌದಾ? ಅವರಿಗೂ ಕೂಡ ಮ್ಯೂಸಿಕಲ್ ಗಿಟಾರ್ ಪ್ಲೇ ಮಾಡ್ತಾರೆ. ಓಕೆ. ಸೊ ಜಾಸ್ತಿ ಸಪೋರ್ಟ್ ಮಾಡ್ತೀರಾ ಅಂತ? ಖಂಡಿತ ಅಲ್ವಾ? ಅವನು ಬಂದಾಗ ಬಾರಿಸ್ತಾ ಇರ್ತಾನೆ 24 ಅವನಿಗೆ ಸದೇ. ಹೌದಾ? ಕರೆಕ್ಟ್. ಓಕೆ. ಸೊ ಹಾಗಾಗಿ ಅದು ನೀವು ಹೇಳಿದ್ದು ಮ್ಯೂಸಿಕ್ ಅಂದ್ರೆ ನಮ್ಗೆ ಒಂದು ಕಲಾವಿದರಿಗೆ ಕಲೆ ನಾವು ನಂಬಬೇಕು, ನಂಬಿಕೆ ಬೇಕು. ಲಾಸ್ಟ್ ತನಕ ಕೈ ಬಿಡಲ್ಲ, ಅದೊಂದು 100% ಅಲ್ವಾ? ಅದ್ರ ಮೇಲೆ ನಂಬಿಕೆ ಇದ್ರೆ 100% ಕೈ ಬಿಡಲ್ಲ ಅಲ್ವಾ? ಓಕೆ. ಸೊ ನಂಗಂತೂ ಇವತ್ತು ತುಂಬಾ ಖುಷಿ ಆಯ್ತು ಸರ್ ನಿಮ್ಮ ಹತ್ರ ಮಾತಾಡಿ. ಅಂಡ್ ಒಂದು ಲೈಫ್ ಜರ್ನಿ ಕಲಾವಿದರದ್ದು ಜಾಸ್ತಿ ಇರುತ್ತೆ, ಪ್ರಾಬ್ಲಮ್ ಇರುತ್ತೆ, ಅದನ್ನ ನಾವು ತೋರ್ಸ್ಲಿಕ್ಕೆ ಆಗಲ್ಲ. ಯಾರ ಮುಂದೆ ಕೂಡ ನಾವು ಬೇಜಾರನ್ನ ತೋರ್ಸ್ಲಿಕ್ಕೆ ಆಗುತ್ತಾ? ಇಲ್ಲ. ಇಂಡಿಪೆಂಡೆನ್ಸ್ ಸ್ವಲ್ಪ ನಗ್ತಾ ಅಲ್ವಾ? ಓಕೆ. ಅಂಡ್ ನಮ್ಮ ಇನ್ನು ಬರುವ ಆರ್ಟಿಸ್ಟ್ ಗಳಿಗೆ, ಮ್ಯೂಸಿಷಿಯನ್ಸ್ ಅವರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಈ ಒಂದು ಎಪಿಸೋಡ್? ಆಕ್ಚುಲಿ ಇನ್ನು ಬರೋ ಮ್ಯೂಸಿಷಿಯನ್ಸ್ಗೆ ನಮ್ಮ ಕಲಿಯೋದೇ ಬರೋದು ಬೇಡಪ್ಪ. ಕಲಿತು ಆ ಒಂದು ಈ ರಾಗದಲ್ಲಿ ಆಗಲಿ ಯಾವ್ದು ತಾಳ ಏನಾದ್ರು ಬೇಸಿಕ್ ಒಂದು ಗಟ್ಟಿ ಮಾಡ್ಕೊಂಡು ಮ್ಯೂಸಿಕ್ ಫೀಲ್ಡ್ ಬಂದ್ರೆ ಖಂಡಿತ ಹಿಟ್ ಅಲ್ವಾ? 100%. ಯಾಕಂದ್ರೆ ಯಾವ್ದನ್ನ ಅರ್ಜೆಂಟ್ ಮಾಡ್ಲಿಕ್ಕೆ ಆಗಲ್ಲ. ನಾನೊಬ್ಬ ಮ್ಯೂಸಿಷಿಯನ್ ಆಗ್ತೇನೆ, ನಾನೊಬ್ಬ ಸಿಂಗರ್ ಆಗ್ತೇನೆ ಅಂತ 1000 ಜನ ಇದ್ದಾರೆ ಲೋಕದಲ್ಲಿ. 1000 ಜನ ಮ್ಯೂಸಿಷಿಯನ್ ಇದ್ದಾರೆ. ಯಾವ್ಯಾವ ತರ ಮ್ಯೂಸಿಷಿಯನ್ ಇದ್ದಾರೆ. ಈಗ ನೋಡಿ, ನಿಮ್ ಡ್ರಾಮಾಕ್ಕೆಲ್ಲ ಇರ್ತಾರೆ. ಈಗ ತುಳು ಡ್ರಾಮಾಕ್ಕೆ ಮ್ಯೂಸಿಷಿಯನ್ಸ್ ಇದ್ದಾರೆ. ಯಾರು ಈ ಲ್ಯಾಪ್ಟಾಪ್ ಅಲ್ಲಿ ಮ್ಯೂಸಿಕ್ ಹಾಕೋರು, ಅವ್ರಿಗೆ ಈ ಕೀಬೋರ್ಡ್ ತಂದು ಕೊಟ್ಟರೆ ಮಾಡಲ್ಲ, ಅದು ಅವರು ಮ್ಯೂಸಿಷಿಯನ್ ಆದ್ರು. ಆಗ್ಲಿ ಅವ್ರಿಗೆ ಇಂಟ್ರೆಸ್ಟ್ ಉಂಟಲ್ಲ, ಒಂಥರ ಆ ಲೆವೆಲ್ ಅಲ್ಲಿ ಇರ್ತಾರೆ. ಒಂದು ಇಟ್ಕೊಂಡು ಸುಮ್ಮನೆ ಸಾಮಾನ್ಯ ಎಲ್ಲ ಒಂದು ಸ್ಟಾಕ್ ಮ್ಯೂಸಿಕ್ ಎಲ್ಲ ಹಾಕೊಂಡು, ಈಗ ಈ ನಾಟಕದಲ್ಲಿ ನಾನು ನೋಡಿದೆ ಸ್ಟಾಕ್ ಮ್ಯೂಸಿಕ್ ಹಾಕೊಂಡು, ಅಂದ್ರೆ ಆ ವೇಟ್ ಬರುತ್ತೆ ಜನಗಳಷ್ಟು ತಾಳ್ಮೇಲೆ. ಈಗ ನಮ್ಮದು ಹಳೆ ಮ್ಯೂಸಿಕ್ ಖಂಡಿತ ತುಂಬಾ ಚೇಂಜಸ್ ಕೇಳ್ತಾರೆ ಜನರು. ಅದೇ ಇದೇ ಹಿಡ್ಕೊಂಡು ಅದ ಏನ್ರಿ ಅದರಲ್ಲೇ ಇದೀರಾ ಇಲ್ಲದ ಆತರ ಹೇಳ್ತಾರೆ. ಸೊ ಜನರಿಗೆ ಏನಂದ್ರೆ ಸ್ಪೀಡ್ ಆಗಿ ಚೇಂಜಸ್ ಆಗ್ತಾ ಇರ್ಬೇಕು, ನಾವು ಅದೇ ರೀತಿಯಾಗಿ ಪ್ರಿಪೇರ್ ಆಗ್ಬೇಕು ಅಲ್ವಾ? ಕಲಿಯೋದೇ ಬಂದ್ರೆ ಈ ಎಂತ ಮ್ಯೂಸಿಕ್ ಫೀಲ್ಡ್ ಕಷ್ಟ, ತುಂಬಾ ಕಷ್ಟ. ನಿಮಗೆ ಕೆಲವೊಮ್ಮೆ ನಾವು ರೆಕಾರ್ಡಿಂಗ್ ಅಲ್ಲಿ ಸ್ಟುಡಿಯೋದಲ್ಲಿ ಆಕ್ಚುಲಿ ನನಗೆ ಪ್ರೋಗ್ರಾಮ್ ಮಾಡೋಕೆ ಗೊತ್ತಿರಲಿಲ್ಲ. ಪ್ರೋಗ್ರಾಮಿಂಗ್ ಇನ್ನೊಬ್ರು ಮಾಡ್ತಿದ್ರು, ನಮ್ದು ಫ್ರೆಂಡ್ ಒಬ್ರು. ಅವ್ರು ಮಾಡೋ ನಾನು ನಿಲ್ಬೇಕು. ಅವ್ರ ಪ್ರೋಗ್ರಾಮಿಂಗ್ ಅವ್ರಿಗೆ ಗೊತ್ತು, ಟೈಮಿಂಗ್ ಇಷ್ಟು ಟೈಮಿಂಗ್ ಅಂತ ನಾವು ಟ್ಯೂನ್ ಮಾಡಿಕೊಡ್ತೇವೆ. ಅವ್ರು ಪ್ರೋಗ್ರಾಮಿಂಗ್ ಮಾಡ್ತಾರೆ. ಪ್ರೋಗ್ರಾಮಿಂಗ್ ಬೇರೆನೆ, ಟ್ಯೂನ್ ಮಾಡೋದು ಬೇರೆ. ಅವರು ಫುಲ್ ಆ ರಿದಮ್ ಸೆಕ್ಷನ್ ಆಗಲಿ ಲೀಡ್ ಸೆಕ್ಷನ್ ಏನಾದ್ರು ಅದು ಬೇರೆನೆ ಮಾಡಿಬಿಡ್ತಾರೆ ಅವರು. ನಾವಿಲ್ಲಿ ಗೊತ್ತಿರೋದಿಲ್ಲ. ಇಲ್ಲಿ ಕೂತ್ಕೊಂಡು ಟೈಮಿಂಗ್ ಸಿಂಗರ್ ಅವರೇ ಹೇಳೋದು, ಸಿಂಗರ್ ಅವ್ರಿಗೆ ಇವರನ್ನೇ ನೋಡೋದು, ನಮ್ಮ ನೋಡೋದು, ಮ್ಯೂಸಿಕ್ ನಾವು ನೋಡೋದು, ಟ್ಯೂನ್ ಮಾಡಿರ್ತೇವೆ ನಾವು. ಸೂಪರ್. ಅಂಡ್ ಇವತ್ತಿನ ಎಪಿಸೋಡು ನಂಗಂತೂ 100% ಖುಷಿ ಆಯ್ತು. ಅಂಡ್ ವೀಕ್ಷಕರಿಗೆ ಕೂಡ ಖುಷಿ ಆಗಿರ್ಬೋದು. ಇವತ್ತು ಏನೋ ಮ್ಯೂಸಿಕ್ ಅಲ್ಲೇ ಹೋಯ್ತು ಫುಲ್ ಅಲ್ವಾ, ಡಿಫ್ರೆಂಟ್ ಆಗಿ. ಅಂಡ್ ನೀವು ಒಂದು ಆರ್ಕೆಸ್ಟ್ರಾ ಟೀಮ್ ಮಾಡ್ತೀರ ಅಂತ ಹೇಳಿದ್ರಿ ಸರ್, ಯಾವ್ದು? ಹೌದೌದು, ಮನೋಧರ್ಮ ಅಂತ ಒಂದು ಮಾಡಿದ್ದೇನೆ. ಈಗ ಆಲ್ರೆಡಿ ಒಂದು
ಒಂದು 10 ಶೋ ಮಾಡಿದೆ. ಓಕೆ. ಅದಕ್ಕೆ ಈ ತರ ನಾವು ಈಗ ಜನರೇಷನ್ಗೆ ಮ್ಯೂಸಿಕ್ ಅಂದ್ರೆ ಓಲ್ಡ್ ಸಾಂಗ್ ಮಿಕ್ಸ್ ಹೊಸ ಸಾಂಗ್ ಮಿಕ್ಸಪ್ ಅಲ್ವಾ, ಆಗ ಜನಕ್ಕೆ 2 ಜನ ನಿಲ್ತಾರಲ್ಲ. ಅದು ಮ್ಯೂಸಿಕ್ ನೀವು ಏನ್ ಬೇಕಾದ್ರೆ ನುಡಿಸ್ಬೋದು, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಏನ್ ಬೇಕಾದ್ರೆ ಅಂತೆಲ್ಲ ಆ ಒಂದು ಚೌಕಟ್ಟಿನೊಳಗೆ ಏನ್ ಬೇಕಾದ್ರೆ ನುಡಿಸ್ಬೋದು. ಒಂದು ಅರ್ಧ ಸಾಂಗ್ ಇದಾದ್ರೆ ಅರ್ಧ ಸಾಂಗ್ ಅದು. ಓಕೆ 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 ಆ ತರ ಅಲ್ವಾ. ಓಕೆ. ಸೊ ಆ ಒಂದು ಯೋಚನೆ ಎಲ್ಲ ಇಟ್ಕೊಂಡು ಬಂದಿದ್ದೀರಾ ಅಲ್ವಾ, ಯೋಚನೆ ಇಟ್ಕೊಂಡು ನೀವು ಅದನ್ನ ಸ್ಟಾರ್ಟ್ ಮಾಡಿ. ಅದಕ್ಕೆ ಮನೋಧರ್ಮ ಅಂತ, ಸ್ಟೈಲ್ ಫ್ರೀ ಸ್ಟೈಲ್. ಓಕೆ, ಸೂಪರ್ ಅಂಡ್ ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಫ್ಯೂಚರ್ ಅಲ್ಲಿ ಹೀಗೆ ನಗ್ತಾ ಇರ್ಬೇಕು ನೀವು, ಬೇರೆಯವ್ರನ್ನ ನಗಿಸ್ತೀರಾ. ನೀವು ಹೇಳಿದ್ರಿ ಕಲಾವಿದರಿಗೆ ಈ ಒಂದು ನಗು ಮೇಯ್ನು, ಹೀಗೆ ಸೀರಿಯಸ್ ಇಟ್ಕೊಂಡು ನಾವು ಏನು ಮಾಡ್ಲಿಕ್ಕೆ ಸಾಧನೆ ಮಾಡ್ಲಿಕ್ಕೆ ಆಗಲ್ಲ. ಓಕೆ. ಸೊ ಹೀಗೆ ನಂಗಂತೂ ಇವತ್ತು ನೀವು ನಾನು ಕೇಳಿರುವಂತ ಸಾಂಗ್ ಕೂಡ ನೀವು ಮ್ಯೂಸಿಕ್ ಅನ್ನು ಪ್ಲೇ ಮಾಡಿದ್ರಿ. ಸೊ ಇದೇ ರೀತಿಯಾಗಿ ನಿಮ್ಮ ಫ್ಯೂಚರ್ ಕೂಡ ಇನ್ನಷ್ಟು ಒಳ್ಳೇದಾಗ್ಲಿ ನಿಮ್ಗೆ, ಇನ್ನಷ್ಟು ಫಿಲ್ಮ್ಸ್ ಮ್ಯೂಸಿಕ್ ಡೈರೆಕ್ಟ್ ಮಾಡಿ. ಓಕೆ, ಅಂಡ್ ಥ್ಯಾಂಕ್ ಯು ಸೋ ಮಚ್. ಓಕೆ, ಅಂಡ್ ಮತ್ತೊಮ್ಮೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸೊ ವೀಕ್ಷಕರೇ, ತುಂಬಾ ಖುಷಿ ಆಯಿತು ನಂಗಂತೂ. ಯಾಕಂದರೆ ಸರ್ ನಾವು ಯಾವ ಸಾಂಗ್ ಕೇಳಿದ್ವಿ ನೋಡಿ, ಆ ಸಾಂಗಿಗೆ 100% ಮ್ಯೂಸಿಕನ್ನು ಪ್ಲೇ ಮಾಡಿದರು. ಸೊ ಮೋಹನ್ ಅವರು ಅವರ ಲೈಫ್ ಸ್ಟೋರಿ ಬಗ್ಗೆ ಹೇಳಿದರು. ಅಂದರೆ ತುಂಬ ಮಾತಾಡ್ಲಿಕ್ಕೆ ಆಗಲ್ಲ ಒಂದು ಎಪಿಸೋಡಲ್ಲಿ. ಆ್ಯಂಡ್ ಮಜಾ ಟಾಕೀಸಿಗೆ ಹೇಗೆ ಎಂಟ್ರಿ ಕೊಟ್ಟರು, ಆ್ಯಂಡ್ ಮಜಾ ಟಾಕೀಸ್ ಇರುವ ಟೀಮ್ ಹೇಗಿದೆ, ಸೊ ಇದೆಲ್ಲ ಕಂಪ್ಲೀಟ್ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇನ್ನು ಯಾವಾಗ ಬರ್ತಾರೆ ಆ್ಯಂಡ್ ಇನ್ನು ಬೇರೆ ಯಾವುದಾದ್ರೂ ಒಂದು ಸ್ಪೆಷಲ್ ಎಪಿಸೋಡಲ್ಲಿ ಅವರನ್ನು ಮೀಟ್ ಆಗೋಣ, ಅವ್ರ ಜೊತೆ ಮತ್ತಷ್ಟು ಮಾತಾಡೋಣ. ಸೊ ಇದೇ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ ಮತ್ತು ಮನೋರಂಜನೆ ನೋಡ್ತಾನೆ ಇರಿ ಸ್ಪಂದನ.